بالله من الشيطان الرجيم. بسم الله الرحمن الرحيم. تتجافى جنوبهم عن المضاجع يدعون ربهم خوفا وطمعا ومما رزقناهم ينفقون فلا تعلم نفس ما أخفي لهم من قرة أعين جزاء بما كانوا يعملون. أفمن كان مؤمنا كمن كان فاسقا لا يستوون نزلا بما كانوا يعملون. وأما الذين فسقوا فمأواهم النار كلما أرادوا أن يخرجوا منها أعيدوا فيها. ಈ ತೌಫೀಕ್ ನಗರದಲ್ಲಿ ಉತ್ಸಾಹಿ ಯುವಕರು ಸೇರಿಕೊಂಡು ಕಟ್ಟಿಕೊಂಡಂತಹ ಬಲಗವೇ ಗೆಳೆಯರ ಬಲಗ. ತೌಫೀಕ್ ನಗರ ಅಂದರೆ ಅನುಗ್ರಹಿತವಾದ ನಗರ. ನಿಜಕ್ಕೂ ಈ ಪ್ರದೇಶ ಅನುಗ್ರಹಿತವಾದದ್ದೇ. ಯಾಕೆಂದರೆ ಇಲ್ಲಿನ ಪ್ರತಿಯೊಂದು ಮನೆಯವರು ಕೂಡ ಈ ಗೆಳೆಯರ ಬಲಗದಲ್ಲಿ ಸದಸ್ಯರಾಗಿರುವುದು ವಿಶೇಷವೇ ಸರಿ. ಮಾತ್ರವಲ್ಲ, ಪ್ರತಿಯೊಂದು ಮನೆಯಲ್ಲಿಯೂ ಪ್ರತಿಯೊಬ್ಬರ ಮನದಲ್ಲಿಯೂ ಗೆಳೆಯರ ಬಲಗ ಅಚ್ಚಳಿಯದೆ ನಿಶ್ಚಿತವಾಗಿ ಉಳಿಯಬೇಕೆಂದು ಒಕ್ಕೊರಲ ಒಲವು. ಈ ಒಲವು ಸುದೀರ್ಘ 15 ಸಂವತ್ಸರಗಳನ್ನು ದಾಟಿ ಗೆಳೆಯರ ಬಲಗವು 16ನೇ ವರ್ಷಕ್ಕೆ ಕಾಲಿಡುತ್ತಿದೆ. ಅಲ್ಹಮ್ದುಲಿಲ್ಲಾ, ಸರ್ವಶಕ್ತ ಅಲ್ಲಾಹನಿಗೆ ಸರ್ವಸ್ತುತಿಗಳು. ಈ ಹರುಷದ ಸಂಭ್ರಮದಲ್ಲಿ ಗೆಳೆಯರ ಬಲಗವು ಇಂದು ಮದ್ರಸಾ ಮಕ್ಕಳ ಪ್ರತಿಭಾ ಸ್ಪರ್ಧೆ, ಸಾಧಕರಿಗೆ ಹಾಗೂ ಸಾಮಾಜಿಕ ಸಂಘ ಸಂಸ್ಥೆಗಳಿಗೆ ಸನ್ಮಾನ ಕಾರ್ಯಕ್ರಮ ಮಾತ್ರವಲ್ಲ, ತೌಫೀಕ್ ನಗರಕ್ಕೆ ಪ್ರವೇಶವಾಗುವ ಮುಖ್ಯ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳು ಯಾವುದೇ ಅಡೆತಡೆಗಳಿಲ್ಲದೆ ಸರ್ವಶಕ್ತ ಅಲ್ಲಾಹನ ಅನುಗ್ರಹದಿಂದ ಯಶಸ್ವಿಯಾಗಲಿ ಎಂಬ ಪ್ರಾರ್ಥನೆ ನಮ್ಮೆಲ್ಲರದಾಗಲಿ ಎಂದು ಆಶಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ನೆರವೇರಿಸಲಿಕ್ಕಿದ್ದಾರೆ ಉಳ್ಳಾಲ ಕೇಂದ್ರ ಜುಮಾ ಮಸೀದಿಯ ಇದರ ಅರಬಿಕ್ ಟ್ರಸ್ಟ್ ಪ್ರಾಂಶುಪಾಲರಾದ ಉಸ್ಮಾನ್ ಫೈಜಿ ತೋಡಾರ್ ಇವರು ದುವಾದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಹಮ್ದನ್ ಕಸೀರನ್ ತಯ್ಯಿಬನ್ ಮುಬಾರಕನ್ ಫೀಹಿ ಅಲಾ ಕುಲ್ಲಿ ಹಾಲ್. اللهم صل وسلم على رسولك سيدنا محمد وعلى آل سيدنا ومولانا محمد. اللهم اوصل بلغ مثل ثواب قراءتنا إلى حضرة النبي المصطفى محمد صلى الله عليه وسلم وإلى حضرات جميع الأنبياء والمرسلين عليهم الصلاة والسلام وإلى حضرات جميع الصحابة والقرابة والتابعين وتابعيهم بإحسان إلى يوم الدين وإلى حضرات الأقطاب الأربعة وخواص عبادك ومشايخنا وأساتذتنا وإلى حضرات قطب الزمان سيد محمد الشريف المدني قدس الله تعالى سره وإلى حضرات جميع الأولياء والعلماء والشهداء والصديقين والصالحين. اللهم قدس أرواحهم ونفر ضرائحهم وعلي درجاتهم في الجنة. اللهم بحقهم واصلح لنا شؤوننا كلها ولا تكلنا إلى أنفسنا طرفة عين ولا أقل من ذلك. اللهم يسر أمورنا مع الراحة لقلوبنا وأبداننا والسلامة والعافية في ديننا ودنيانا. اللهم بارك لنا في جميع أمورنا وفي أمرنا هذا بركة تامة يا رب العالمين. ربنا آتنا في الدنيا حسنة وفي الآخرة حسنة وقنا عذاب النار. ربنا عليك توكلنا وإليك أنبنا وإليك المصير. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. صلى الله تعالى وسلم على خير خلقه سيدنا محمد وآله وصحبه أجمعين. سبحان ربك رب العزة عما يصفون وسلام على المرسلين والحمد لله رب العالمين. ಹೂಗಚ್ಚ ನೀಡುವ ಮೂಲಕ ಸ್ವಾಗತಿಸುತ್ತಿದ್ದಾರೆ. ಮೊದಲಿಗೆ ಕಾರ್ಯಕ್ರಮವನ್ನು ದುಆದ ಮೂಲಕ ಚಾಲನೆ ನೀಡಿದಂತಹ ಉಸ್ಮಾನ್ ಫೈಜಿ ತೋಡಾರ್ ಉಸ್ತಾದ್ರವರಿಗೆ
ಗೆಳೆಯರ ಬಳಗ ಇದರ ಸದಸ್ಯರಾದಂತಹ ಹಿದಾಯತ್ ರವರು ಹೂಗುಚ್ಚ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮಂಜನಾಡಿ ಗ್ರಾಮ ಪಂಚಾಯತ್ ಇದರ ಸದಸ್ಯರಾದಂತಹ ಅಲ್ಹಾಜ್ ಔಷಾದ್ ಕಿನಿಯರ್ ಅವರಿಗೆ ಜಮಾಲುದ್ದೀನ್ ಅವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಉಳ್ಳಾಲ ಮುಸ್ಲಿಂ ಒಕ್ಕೂಟ ಇದರ ಅಧ್ಯಕ್ಷರಾದಂತಹ ಜನಾಬ್ ಇಸ್ಮಾಯಿಲ್ ರವರಿಗೆ ಇಮ್ತಿಯಾಜ್ ರವರು ಹೂಗುಚ್ಚ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಉಳ್ಳಾಲ ನಗರಸಭೆ ಇದರ ಸದಸ್ಯರಾದಂತಹ ಜನಾಬ್ UA ಇಸ್ಮಾಯಿಲ್ ಅವರಿಗೆ ಹನೀಫ್ ರವರು ಹೂಗುಚ್ಚ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನೋರ್ವ ಅತಿಥಿ ಫಾರೂಕ್ UB ಅಲೆಕಲ ಇವರಿಗೆ ಶಕೀಲ್ ರವರು ಹೂಗುಚ್ಚ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನೋರ್ವ ಅತಿಥಿ ಜನಾಬ್ ಅಬ್ದುಲ್ ರಹಮಾನ್ ಇವರನ್ನ ಶಕೀಲ್ ಅವರು ಹೂಗುಚ್ಚ ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನೋರ್ವ ಅತಿಥಿ ಸಮದ್ ಉಳ್ಳಾಲ ಇವರಿಗೆ ಅಶ್ಫಾಕ್ ರವರು ಹೂಗುಚ್ಚ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನೋರ್ವ ಅತಿಥಿ ಅಜ್ವಾ ಹೋಟೆಲ್ ಇದರ ಮಾಲೀಕರಾದಂತಹ ಯಾಸೀರ್ ಮಂಗಳೂರು ಇವರಿಗೆ ಸಾದಿಕ್ ರವರು ಹೂಗುಚ್ಚ ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮರ್ಸಿ ಟ್ರಾವೆಲ್ಸ್ ಇದರ ಮಾಲಕರಾದ ಜನಾಬ್ ಮೊಹಮ್ಮದ್ ರಿಯಾಜ್ ರವರನ್ನ ರಜಾಕ್ ರವರು ಹೂಗುಚ್ಚ ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನೋರ್ವ ಅತಿಥಿ ಉಳ್ಳಾಲ ನಗರಸಭೆಯ ಸದಸ್ಯರಾದಂತಹ ಜನಾಬ್ ಅಸ್ಗರ್ ಅಲಿ ಇವರನ್ನ ಹಮೀದ್ ರವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನೋರ್ವ ಅತಿಥಿ ಜನಾಬ್ ಬಶೀರ್ ಕೊನಾಜೆ ಮರ್ಸಿ ಟ್ರಾವೆಲ್ಸ್ ಇದರ ಪಾಲುದಾರರು ಇವರನ್ನ ಶಕೀಲ್ ರವರು ಹೂಗುಚ್ಚ ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅಧ್ಯಕ್ಷತೆಯನ್ನು ವಹಿಸಿದಂತಹ ಗೆಳೆಯರ ಬಳಗ ಇದರ ಅಧ್ಯಕ್ಷರಾದಂತಹ ಅಬ್ದುಲ್ ರಹಮಾನ್ ರವರನ್ನು ಹಿದಾಯತ್ ರವರು ಅಯ್ಯೂಬ್ ರವರು ಹೂಗುಚ್ಚ ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಗೆಳೆಯರ ಬಳಗ ಇದರ ಅಧ್ಯಕ್ಷರಾದಂತಹ ಅಬ್ದುಲ್ ರಹಮಾನ್ ರವರಿಗೆ ಹೂಗುಚ್ಚ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದಾರೆ. ಇನ್ನೋರ್ವ ಅತಿಥಿ US ಹಸನಬ್ಬ ಇವರಿಗೆ ತಲಾತ್ ರವರು ಹೂಗುಚ್ಚ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ಉಳ್ಳಾಲದಲ್ಲಿ ಅಲೇಕಲದಲ್ಲಿ ಬಲಂಗರ ಮತ್ತು ಹಲಕೋಟೆಯಲ್ಲಿ ದಾಬಾನ್ ಇದು ಸೇರಿಕೊಂಡು ತವಕ್ಕಲ್ ಕ್ಲಬ್ ಅಂತ ಮೊದಲು ನಾವು ಚಿಕ್ಕದಿರುವಾಗ ಮಾಡಿದ್ದು. ಅದ ನಂತರ ತೌಫೀಕ್ ಅಸೋಸಿಯೇಷನ್ ಮಾಡಿದರು. ಇದರಲ್ಲಿ ನಮ್ಮ ಈಗಿನ ಅಧ್ಯಕ್ಷರಾದ ಅಬ್ದುಲ್ ರಹಮಾನ್ ಹಸನಪ್ಪನ್ ಅವರು ಅದರ ಅಧ್ಯಕ್ಷರಾಗಿದ್ದಾರೆ. ನಮ್ಮೂರ ಧ್ವನಿ ಅಧ್ಯಕ್ಷರ ಫಾರೂಕ್ ಅಣ್ಣ ಇದರ ಕಾರ್ಯದರ್ಶಿಯಾಗಿದ್ದಾರೆ. ಆ ಸಂದರ್ಭದಲ್ಲಿ ಅದನ್ನು ಈಗ ಅದರ ಎತ್ತಿಕೊಂಡು ಮುಂದಿಕೊಂಡು ಹೋಗ್ತಾ ಇದ್ದಾರೆ. ತಲಾತ್ ಮತ್ತು ದಾಯಿ ಅವರ ಸಂಘದವರು ಸೇರಿಕೊಂಡು ಮುಂದೆ ಕೊಂಡೋಗ್ತಾ ಇದ್ದಾರೆ. ಸಂತೋಷದ ವಿಷಯ, ಅವರಿಗೆ ಅಭಿನಂದನೆಗಳು. ಇದೀಗ ಹಲವಾರು ಸಂಘ ಸಂಸ್ಥೆಗಳಿಗೆ ಸನ್ಮಾನ ಕಾರ್ಯಕ್ರಮ ಮತ್ತೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ, ಅದೇ ರೀತಿ ಮದರ್ಸ ಮಕ್ಕಳ ಕಾರ್ಯಕ್ರಮ, ಇನ್ನಿತರ ಕಾರ್ಯಕ್ರಮ, ಅದರೊಂದಿಗೆ ನಗರಸಭೆಯ ಪೌರ ಕಾರ್ಯಕ್ರಮ ಕಸ ತೆಗೆಯುವುದು ಹೋಗುವಂತವರಿಗೆ ಕೂಡ ಅವರನ್ನು ಗುರುತಿಸಿಕೊಂಡು ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ. ಇದು ಕೂಡ ನಮಗೆ ಭಾರಿ ಸಂತೋಷ ತೋರಿಸಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ ಒಂದು ಹೊಸ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ನೀರು, ಕುಡಿಯುವ ನೀರು ರಸ್ತೆಯಲ್ಲಿ ಇಟ್ಟು ಸಾರ್ವಜನಿಕರಿಗೆ ಹೋಗುವ ಉರುಸ್ ಕಾರ್ಯಕ್ರಮ ಬಂದ ಸಂದರ್ಭದಲ್ಲಿ ಹಲವಾರು ಸಾರ್ವಜನಿಕರು ಈ ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ. ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿ ಈಗಾಗಲೇ ಉದ್ಘಾಟನೆಗೊಳ್ಳಲಿಕ್ಕಿದೆ. ಅದರಿಂದ ಎಲ್ಲ ಅತಿಥಿಗಳು ಮಾತಾಡಲಿಕ್ಕಿದ್ದಾರೆ. ಸಮಯದ ಅವಕಾಶದ ಮಕ್ಕಳಿಗೆ ಹಾಡಿನ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಹೆಚ್ಚೇನು ಮಾತಾಡದೆ ನನಗೆ ಅವಕಾಶ ಕೊಟ್ಟಕ್ಕಾಗಿ ತಮಗೆ
ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಾಹಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈക്കും. നാളത്തെ നേതാക്കളും ചിലപ്പോൾ കമ്മിറ്റി ഭാരവാഹികൾ അല്ലെങ്കിൽ ഖത്തീബുമാർ, ഖാലിമാർ ഇങ്ങനെയുള്ള എല്ലാം നല്ല നല്ല ഒരവസ്ഥയിലേക്ക് എത്തുന്നതായിരിക്കുന്ന മക്കളാണ് നമ്മുടെ മുന്നിലുള്ളത്. അവർ ഭാവിയിൽ ഒരു പ്രസംഗിക്കുന്നവരാകണം, പാട്ടുപാടുന്നവരാകണം. അതുപോലെയുള്ള പ്രബോധന വഴികൾ മനസ്സിലാക്കി ആ പ്രബോധന വഴികളിൽ പ്രവർത്തിക്കുന്നവർ, ആ പ്രബോധന വഴികൾ അറിയുന്നവരായിരിക്കണം എന്നുള്ള ഉദ്ദേശത്തോടു കൂടിയാണ് ഈ കുട്ടികൾക്കുള്ള സ്പർദ്ധ മത്സരങ്ങൾ ഇവിടെ സംഘടിപ്പിച്ചിരിക്കുന്നത്. നബി സല്ലല്ലാഹു അലൈഹി വസല്ലമ തങ്ങൾ ആയിഷ ബീബി റളിയല്ലാഹു തആല അൻഹയും ഒരു ഓട്ട മത്സരം നടത്തിയിട്ടുണ്ട്. ആയിഷ ബീബിയോട് അല്ലാഹുവിന്റെ റസൂൽ പറഞ്ഞു, ആയിഷ നമുക്കൊന്ന് ഓടി നോക്കാം. അങ്ങനെ രണ്ടാളും ഓടി. ആ ഓട്ടത്തിൽ ആദ്യം ആയിഷ ബീബി റളിയല്ലാഹു അൻഹ ജയിച്ചു. പിന്നെ കുറെ കാലം കഴിഞ്ഞതിൻ്റെ ശേഷം അള്ളാഹിന്റെ റസൂല് ആയിഷ ബീബിയോട് ഒന്നുകൂടി ഓടി നോക്കാം എന്ന് പറഞ്ഞപ്പോൾ രണ്ടാമത് ഓടി. അപ്പോൾ ആയിഷ ബീബിക്ക് ഒരു തടി കൂടിയതായിരിക്കുന്ന, ഒരു വണ്ണം വെച്ചതായിരിക്കുന്ന ഒരു കാലമായിരുന്നു. ആ ഓട്ടത്തിൽ ആയിഷ ബീബി പിന്നിലാവുകയും റസൂലുള്ളാഹി സ്വല്ലല്ലാഹു അലൈഹി വസല്ലമ തങ്ങൾ വിജയിക്കുകയും ചെയ്തു. അപ്പോൾ അള്ളാഹിന്റെ റസൂല് പറഞ്ഞു, ആയിഷ ദാക ബിദാക, അന്നത്തെ ആ നീ ജയിച്ചത് ഇന്ന് ഞാൻ ജയിച്ചതിന്റെ പകരമായിട്ടുണ്ട്, തമ്മിൽ ഡ്രോ ആയിട്ടുണ്ട് എന്ന് പറഞ്ഞുകൊണ്ട് സമാധാനിപ്പിക്കുകയാണ് നബി സല്ലല്ലാഹു അലൈഹി വസല്ലമ തങ്ങൾ ചെയ്തത്. അപ്പോൾ നല്ല നിലക്കുള്ള മത്സരം, ആ സ്പർദ്ധ, ഇതെല്ലാം നല്ലതാണ്. അതുമാത്രമല്ല, ഇങ്ങനെയുള്ള പ്രസംഗ മത്സരം അവരെ പ്രസംഗിച്ചുകൊണ്ട് നല്ലൊരു പ്രാസംഗികമാകാനുള്ളതായിരിക്കുന്ന ഒരു വഴിയാണ്. പിന്നെ കുറെ കാലം കഴിഞ്ഞതിന് ശേഷം അവർക്ക് ദീനിന്റെ കാര്യങ്ങൾ പ്രസംഗിക്കാൻ, ആവശ്യമുള്ള കാര്യങ്ങൾ ജനങ്ങൾക്കുള്ള മുന്നിൽ അവതരിപ്പിക്കാനുള്ള ഒരു കഴിവുണ്ടാകും. അതുകൊണ്ട് നല്ല നല്ല കാര്യമാണ്. അതുപോലെ നമ്മൾക്കുള്ള നേതാക്കന്മാർ, മുനിസിപ്പാലിറ്റി നേതാക്കൾ, അതുപോലെയുള്ള ആൾക്കാർക്കെല്ലാം സമ്മാനം നൽകുന്നത് അവർക്കുള്ള പ്രവർത്തനത്തിന് ഒരു അംഗീകാരമാണ്. അവർ നമുക്ക് വേണ്ടി പ്രവർത്തിക്കുന്ന പ്രവർത്തനങ്ങൾ അതിൻ്റെ ഒരു അംഗീകാരം കൂടിയാണ്. അതെല്ലാം നല്ല കാര്യമാണ്. അല്ലാഹു തആല അതിനെ കബൂൽ ചെയ്യട്ടെ എന്ന് പ്രാർത്ഥിച്ചുകൊണ്ട്, പല പരിപാടികളും ഇവിടെ ഉള്ളതുകൊണ്ട് അധികം സംസാരിക്കാൻ സമയമില്ലാത്തത് കൊണ്ടും ഈ മഹത്തായ പരിപാടിക്ക് സർവ്വവിധ ആശംസകളും നേർന്നുകൊണ്ട് എൻ്റെ സംസാരം നിർത്തുന്നു. ആഖിറു ദഅവാനാ അൽഹംദുലില്ലാഹി റബ്ബിൽ ആലമീൻ. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ಗೆಳೆಯರ ಮೂಲಕ തൗഫീഖ് നഗര അലേക്കള ഇതിരുപത്തിൽ പോയിട്ടുള്ള പോലത്തെ ഈ കാര്യക്രമത്തെ അധ്യക്ഷരെ, അതേപോലെ ദുആ കൊണ്ടു തുടങ്ങിയ ഉസ്താദരെ, അതേപോലെ വേദിക്കലുള്ള പോലത്തെ എല്ലാ ഗണ്യ വ്യക്തികളെ, വേദിക്കരെ മുന്നോലുള്ള പോലത്തെ എല്ലാ നിന്നോ ಹಿರಿಯങ്ങളെ ಕಿರಿಯങ്ങളെ, എൻ്റെ ഞങ്ങൾ സമുദായത്തെ ബാലക്കാരന്മാർ, യാറത്തെ ആൾമാർ ഞങ്ങളെ ഈ അത്യാവശ്യകമായ ഈ ടൈമിടെ ಬೇರೆ ಬೇರೆ ರೀತಿಯಲ್ಲಿ ചെലവാക്കിക്കൊണ്ടിരിക്കുമ്പോഴത്തേക്കു ಗೆಳೆಯರ ಬಲಗ ചെന്നിട്ട് ഒരു ബലക കെട്ടിട്ട് സുമാർ വർഷത്തിലുണ്ട് നാനും കണ്ടുകൊണ്ടുള്ള ഇസ്ലാമുടെ ചൗക്കട്ടുൽഗത്തിൽ നിന്നിട്ട് അതിലുണ്ട് ഇസ്ലാമുക്ക് പ്രേരേപിക്കും പോലത്തെ ചില കാര്യക്രമാക്കിയിട്ട് ഇങ്ങും കൂടെ അഭിനന്ദനക്ക് അർഹമായിട്ടിക്കിടാറ്. ഇപ്പൊ ചില ആൾമാർ കളി ഫോട്ടോത്തും അതെല്ലാം ഉണ്ടായെങ്കിൽ വേറെന്തായെങ്കിൽ ലാഭം വെച്ചിട്ട് വേറെന്തായെങ്കിൽ ഉദ്ദേശം വെച്ചിട്ട് സാമാജിക അല്ലെങ്കിൽ ചില കാര്യക്രമം ആക്രമിക്കാത്ത ആൾമാരുള്ളാർ. അതിലും ഈ ഒരു ബലക കുറെ ആൾമാരെ കണ്ടെത്തിടാറ്. അതിൽ കുറെ സംഘടന
കുറേ അതേപോലെ പേഴ്സണലായിട്ട് സോഷ്യൽ വർക്ക് ആക്കണമെനിക്കത്തെ ആൾമാരെ കണ്ടെത്തിയിട്ട് അങ്ങക്ക് സന്മാനാക്കിയിട്ട് അങ്ങനെ ഇനിക്കൊരു ಕಾರ್ಯಕ್ರಮ ಯಾರಾಕೋಗು ಪ್ರೋತ್ಸಾಹಿக்கிறನಿಗೆ ಕಾರ್ಯಕ್ರಮ ಹಾಕಿಕೊಂಡುള്ള അതേപോലെ മക്കളെ പ്രതിഭാസ്പർദ്ധ ഈ പ്രതിഭാസ്പർദ്ധ ചെല്ലത് ഞങ്ങൾ ഒരു കേവല ഒരു ചെറിയ വിഷയത്തിൽ കണ്ടത് വേണ്ട ഞങ്ങളെ സമുദായന്റെ ചെമ്മ കുറത്തുള്ള പോലത്തെ വിഷയപൂർവമായിട്ടിക്കറ് സമുദായത്തെ പറ ധ്വനിയെടുക്കാകോ ആളില്ലാത്ത അവസ്ഥയിൽ ഞങ്ങളുള്ള ഈ മക്ക ഇൻഷാല്ല ಇಂದಾಗ ಧ್ವನಿ എടുക്കുക പഠിക്കಲು കൂടെ മുന്നത്തെ തലമുറക്ക് ഇങ്ങൊരു സമുദായത്തെ ഒരു ധ്വനിയായിട്ട് ഇങ്ങനെ ഇൻഷാല്ല കാണുക സാധിക്കും അതേപോലെ കൂടെ ചൊല്ലണുള്ളത് ഇന്ത്യ സമുദായ ಬೇರೆ ಬೇರೆ ವಿಷಯത്തിൽ ಬೇರೆ ಬೇರೆ ആൾമാരിൽ നിന്നിട്ട് ಬೇರೆ ಬೇರೆ സംഘടനയിൽ നിന്നിട്ട് പരിച്ചിട്ട് തിന്നുകൊണ്ടുള്ളാർ ആ സന്ദർഭത്തിൽ ഞങ്ങൾ ഓരോരുത്തരും ഇസ്ലാമുടെ അതല്ലാണ്ടായി ഖുർആൻ ഹദീസിലെ ജീവിതത്തിൽ ഉൾക്കൊണ്ടിട്ട് ജീവിച്ചിട്ട് ഞങ്ങൾക്ക് ಬಂದೆನಿಕತೆ ಕಷ್ಟ ನಷ್ಟಡೆ ദൂരാക്കടനിക്കത്തെ പ്രയത്നത്തിൽ ഞങ്ങൾ ഓരോരുത്തരും ഭാഗിയാവണം ചെന്ന് കേട്ടിട്ട് അവകാശത്തിന് വന്ദിച്ചിട്ട് രണ്ട് മലക്കത്തെ നിപ്പാട്ടെ വാഹിർ ദവാന അൽഹംദുലില്ലാഹി റബ്ബിൽ ആലമീൻ. ಅಸ್ಸಲಾಮು ಅಲೈಕುಂ. ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷರಾದಂತಹ ಜನಾಬ್ ಇಸ್ಮಾಯಿಲ್ ಅವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿ ಅಂಬಿಯಾಯಿಲ್ ಮುರ್ಸಲೀನ್ ವಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಮ್ಮಾ ಬಅದ್. ವೇದಿಕೆಯಲ್ಲಿ ಉಪಸ್ಥಿತರಿರುವುದಾയ ರಾಜಕೀಯ, ಧಾರ್ಮಿಕ, അതുപോലെ ഉദ്യമി നായകന്മാരെ, ವೇದಿಕೆ ಮುಂಭಾಗದಲ್ಲಿರುವ ನನ್ನ ಹಿರಿಯಗಳೇ, ನಗಲೆ ಮುಂದಿನ ತಲೆಮಾರು ನಾಯಕന്മാരായ ನಗಲೆ ಪಿಂಜೋಮನ ಮಕ್ಕ ಮಾಷಾ ಅಲ್ಲಾಹ್ എല്ലാവർക്കും അള്ളാഹു ദീർഘ ആഫിയത്തും ആയുസ്സും നൽകിയിട്ട് ഈ മാരക രോഗത്തിൽ നിന്നിട്ട് അള്ളാഹു ഞങ്ങളെല്ലാവരെയും സലാമത്താകട്ടെ. ಪ್ರತ್ಯೇಕಮಾയിട്ട് ಇಂದು ಈ ಒಂದು ಕಾರ್ಯಕ್ರಮ ಆಯೋಜನೆಯಾಕೆ ಗೆಳೆಯರ ಬಳಗ ತೌಫೀಕ್ ನಗರ ಹಳೇಕಲ ನಾನಿದು ಈ ಕಾರ್ಯಕ್ರಮಕ್ಕೆ ಫಸ್ಟ್ ಕೂಡಿಯ ಮಾಷಾ ಅಲ್ಲಾ ಹಿದಾಯತ್ അതുപോലെ ഞങ്ങളെ തൽഹത്രങ്ങളെ കുറിയ കാര്യപ്രവർത്തന സോഷ്യൽ മീഡിയത്തിൽ നോക്കിക്കൊണ്ടിരുന്ന ഏതാവട്ടു ഇതുപോലത്തെ സമാജ സേവ ಪ್ರತಿಯೊಂದು ಸಮಾಜ ಸೇವೆ പിന്നൊരു ആൾമാർക്ക് പ്രേരണ ആയോണ്ടിക്കൊന്നല്ലാണ്ട് അത് ഏതും ദുർവ്യാഖ്യാനാവാണ്ട് അതിനെ ദൂര ആക്കാണ്ട് പിന്നെയും എല്ലാവർക്കും ഒരു മാർഗദർശനമായിട്ട് പോകേണ്ടതായിട്ട് ഞങ്ങളെല്ലാവരും ഒരു നിയമം. പ്രത്യേകമായിട്ട് ഇന്ന് ഈ ಕಾರ್ಯಕ್ರಮ ಮಕ್ಕಳೇ ಆಯೋಜನೆ ಹಾಕಿದ್ರೆ ಮಕ್ಕಳ ಪ್ರತಿಭೆ ಈ ಜಾಗದಲ್ಲಿ ಕಾಟ್ರ ಉದ್ದೇಶ ಕೇವಲ ಒಂದು ಪ್ರಶಸ್ತಿಕ ಅಲ್ಲ, ಫಸ್ಟ ಸೆಕೆಂಡ ಅಲ್ಲೇ ಸೋಕುರೇಮ ಈ ಒಂದು ಉದ್ದೇಶ ಅಲ್ಲ. ಮುಂದಿನ ತಲೆಮಾರುಕು ನಾಯಕന്മാരാവും ഈ സമാജത്തിൽ ഈ സമുദായത്തെ എത്തിക്കാട്ടുകു മൂല സൂത്രധാരി മുന്തിന നായകന്മാരായിട്ടിരിക്കാർ. ഇത് മുന്നിൽ പോയതായ കഴിഞ്ഞതായ കാലത്തെ ഞങ്ങൾ ഓർത്തേണ്ടെങ്കിൽ ഞങ്ങളെ സമുദായ ചെമ്മ ചൗക്കട്ടിൽ ചെമ്മ കഷ്ട നഷ്ടത്തിൽ അനുഭവിച്ചുകൊണ്ടിരുന്ന ഒരു സന്ദർഭവും ഇപ്പം അനുഭവിച്ചുകൊണ്ടുള്ള ഒരു സന്ദർഭവും രണ്ടു അജഗജാന്തരായിട്ടിക്ക്. പണ്ടത്തെ ആൾമാരെ ആ ഒരു ജീവന ശൈലി, ഇന്നത്തെ ആൾമാരെ ഒരു ജീവന ശൈലി എത്രമാ വ്യത്യാസമുള്ള ഒരു കാലഘട്ടമായിട്ടിക്ക്. ഇനി മുന്തിന തലമുറയിൽ എങ്ങനെയുള്ള അള്ളാഹു ആലം. പ്രത്യേകമായിട്ട് ഈ സംഘടന അതുപോലെ ഈ മക്കളെ പോഷകന്മാർ ഉമ്മ അബ്ബമാരൊട്ടിಗೆ ഒരു ചെറിയൊരു റിക്വസ്റ്റ് ആയിട്ടിക്കര്, നിങ്ങൾ പ്രതിയൊരു സമയത്തിലും പ്രതിയൊരു നിസ്കാരത്തിലും പ്രതിയൊരു ദുആത്തിലും പ്രതിയൊരു കാര്യത്തിലും നിങ്ങളെ മക്കളെ നന്മകൈത്ത് മാത്രം തേടണം. മക്കളെ നല്ല നിലക്ക് ബറകായിട്ട് പ്രത്യേകമായിട്ട് അള്ളാഹു സ്വീകരിക്കുന്ന ഏറ്റവും വലിയൊരു ദുആ ആയിട്ടിക്കര് ഉമ്മമാർത്.
അതുകൊണ്ടു ഞങ്ങളെ മക്ക നാളത്തെ ഞങ്ങളെ സമുദായത്തെ ഉപദേശിക്കരെ ഇല്ല ഞങ്ങളെ സമുദായത്തെ ഏറ്റിയെടുക്കുന്ന മക്കാവും പോലത്തെ നന്റെ മക്കളെ താച്ചൊന്തു ഇന്നത്തെ കൂടിയതായ ഉമ്മമാർ നിങ്ങളെ മക്കൾക്ക് വേണ്ടി പ്രത്യേക അതോ ഇക്കട്ടുണ്ട് ನಾನು ಈ ಸಂದರ್ಭದಲ್ಲಿ ನೋಡ್ತೇನೆ ಕಾರಣ ಎತ್ರಮಾ ತೆರು ತಪ್ಪಿಯುಂಟುಲ್ಲ ಮಕ್ಕಮ್ಮಾರ ನೋಕುಮ್ಮತ್ತು ಇಂದು ಹಲ್ಬು ಬಟ್ಟು ಕಾರಣ ಆರುಮಿಲ್ಲ ಆದರೆ ಉಮ್ಮರೆ ಕಣ್ಣರ ತನ್ನೆತ್ತ ಇಕ್ಕೊಂಡು ಆರು ಗುಂತಾವಲೆ ಆದರೆ ಬಾಪಮ್ಮಾರೆ ಕಣ್ಣರ ತನ್ನೆತ್ತರ ಪೋವುಂಟು ಅದು ಆರು ಗುಂತಾವಲೆ ಅಂಗಲ ನೊಂಬಲೆತ್ತರ ಇಕ್ಕೊಂಡು ಆರು ಗುಂಬಿಡಿಲ್ಲ ಕಾರಣ ಅಂಗಲ ದಾರಿ ತಪ್ಪಿದೆ ಅಂಗಲ ಸರಿ ದಾರಿ ಕೊಂಬರ್ನಗು ಭಾರಿ ಕಷ್ಟವುಳ್ಳವರ ಕಾಲಘಟ್ಟ ಇಟ್ಟಿಕ್ಕಿರಿ അതുകൊണ്ട് നന്റെ ഉമ്മമാരുടെ നന്റെ ഈ മക്കളെ പോഷകന്മാരുടെ പ്രത്യേകമായിട്ട് നിങ്ങളുടെ ദുവാർക്ക് ഗുണർത്തരെ നിങ്ങളെ മക്കൾക്കായിട്ട് നല്ലവകായിട്ട് ഈ ദുനിയാവിൽ നല്ലതായിട്ട് ജീവിക്കുകയായിട്ട് നിങ്ങൾ മക്കൾക്ക് പ്രേരണ കൊടുക്കണം ദുവാർക്കണം അതുപോലെ നിങ്ങൾ മക്കൾക്ക് വിദ്യാഭ്യാസം കൊടുക്കുമ്പോൾ ധാർമ്മികമായിട്ടും ഭൗതികമായിട്ടും കൊടുക്കുന്ന വിദ്യാഭ്യാസത്തിൽ നല്ല നിലയ്ക്കട്ട് ഏതെങ്കിലും ഒരു സ്റ്റാർമാരെ പേരുള്ള ഏതെങ്കിലും ഒരു ക്രിക്കറ്റ് പ്ലെയറുടെ പേരുള്ള പോണ്ടതിനെക്കാട്ടി ഏറ്റവും നല്ല വിദ്യാഭ്യാസമായിട്ട് അത് ಧಾರ್ಮಿಕ ಆವಟ್ಟು ಭೌತಿಕ ಆವಟ್ಟು ಈ ಜಂಡು ವಿದ್ಯಾಭ್ಯಾಸ ಮಕ್ಕಳ ಕೊರತೆ ಆವತ್ತ പോലെ നീകിച്ചിരുത് നിങ്ങളെല്ലാവരെയും ഒരു കർത്തവ്യ ആയിട്ടിരിക്കും കാരണം ഇൽമു ഒരു സ്വർഗത്തെ ബായിൽ പോകേണ്ട ഒരു ജാഗ ആയിട്ടിരിക്കും അതുകൊണ്ടു ഇൽമുಗೂ ಪ್ರಾಮುಖ್ಯತೆ ಕೊಡ್ತು ಧಾರ್ಮಿಕ ನೆಲೆಲೆ ಮಕ್ಕಳೇ ಬೆಳಿಬಾಟವರುಂಟು ನಾನು ಈ ಸಂದರ್ಭದಲ್ಲಿ ಉಣರ್ತಾರೆ ಈ ಕಾರ್ಯಕ್ರಮ ಯೋಜನೆಗೆ ಎಲ್ಲರಿಗೂ ಅಲ್ಲಾಹು ದೀರ್ಘ ಆಫಿಯತ್ ಕೊಡ್ಕಟ್ಟು ದೀರ್ಘ ಆಯಸ್ಸು ಕೊಡ್ಕಟ್ಟು ಪ್ರತ್ಯೇಕമായിട്ട് ನಕ್ಕು ಜಂಡು ಪಲ್ಕ ಬರೆಯ ಅವಕಾಶ ಆಗಿ ತಂದ ಈ ಗೆಳೆಯರ ತಂಡ ಬಳಗತ್ತಿಗೆ ഇനിയും ഇങ്ങനെ സമാജ സേവ ചെയ്തിട്ട് ആൾമാർക്ക് ഒരു പ്രേരണ ഇത് നിക്കട്ടെ ഈ സന്ദർഭത്തിൽ നോക്കട്ടെ അല്ലാഹു എല്ലാരെയും സലാമത്താക്കട്ടെ ജസാക്കുമുല്ലാഹു ഖൈർ വആഖിറു ദഅവാനാ അൽഹംദുലില്ലാഹി റബ്ബിൽ ആലമീൻ النار ذات الوقود إذ هم عليها قود وهم على ما يفعلون بالمؤمنين شهود وما نقموا منهم إلا أن يؤمنوا بالله العزيز الحميد الذي له الملك السماوات والأرض والله على كل شيء شهيد إن الذين فتنوا المؤمنين والمؤمنات ثم لم يتوبوا فلهم عذاب جهنم ولهم عذاب الحريق إن الذين آمنوا وعملوا الصالحات لهم جنات تجري من تحتها الأنهار ذلك الفوز الكبير إن بطش ربك لشديد إنه هو يبدي ويعيد وهو الغفور الودود ذو العرش المجيد في لوح منقول هل أتاك حديث الجنود فرعون وثمود بل الذين كفروا في تكذيب والله من ورائهم محيط بل هو قرآن مجيد في لوح محفوظ الله أكبر الله أكبر الله أكبر الله أكبر أشهد أن لا إله إلا الله أشهد أن لا إله إلا الله أشهد أن محمدا رسول الله
أشهد أن محمدا رسول الله حي على الصلاة حي على الصلاة حي على الفلاح حي على الفلاح الله أكبر الله أكبر لا إله إلا الله ഞാൻ ചെയ്തുള്ളൊരു പാപം കണ്ട് അങ്ങ് കരയുമ്പോൾ നബിയെ താങ്ങൂലായൻ എന്നുടെ കൽബ് മദിയാം നബിയോര് ഞാൻ തീർത്തുള്ളൊരു വചനം കേട്ട് അങ്ങ് കരയുമ്പോൾ നബിയെ കുളിരായി വിരിക്കും കൽബകമുള്ളിൽ കമറിൻ പുലിയോര് ഞാൻ ചെയ്തുള്ളൊരു പാപം കണ്ട് അങ്ങ് കരയുമ്പോൾ നബിയെ താങ്ങോലാകൻ എന്നുടെ കൽബ് മദിയാം നബിയോര് നബിയെ താങ്ങോലായൻ എന്നുടെ കൽബ് മദിയാം നബിയോര് മുത്ത് പിരിഞ്ഞാൽ സിദ്ദീഖോറും ഫാറൂഖ് അവരു കരയൂലേ മുത്ത് പിരിഞ്ഞാൽ ആമിന ബീവി മാനസമുള്ളിൽ വിങ്ങൂലേ മുത്ത് ചിരിച്ചാൽ സിദ്ദീഖോറും ഫാറൂഖ് അവരു കരയൂലേ മുത്ത് പൊലിഞ്ഞാൽ ആമിന ബീവി മാനസമുള്ളിൽ വിങ്ങൂലേ നബിയെ നിധികെ മദികെ മലരെ മാപ്പരുളാകൻ ശംസ്വലിവേ നബിയെ നിധികെ മദികെ മലരെ മാപ്പരുളാകൻ ശംസ്വലിവേ ഞാൻ ചെയ്തുള്ളൊരു പാപം കണ്ട് അങ്ങ് കരയുമ്പോൾ നബിയെ താങ്ങൂലായൻ എന്നുടെ കൽബ് മദിയാം നബിയോരെ ഞാൻ തീർത്തുള്ളൊരു വചനം കേട്ട് അങ്ങ് കരയുമ്പോൾ നബിയെ കുളിരായി വിരിയും കൽബകമുള്ളിൽ കമറിൻ പുലിയോര്. അസ്സലാമു അലൈക്കും വറഹ്മത്തുള്ളാഹി. أعوذ بالله من الشيطان الرجيم بسم الله الرحمن الرحيم سبح لله ما في السماوات والأرض وهو العزيز الحكيم له ملك السماوات والأرض يحيي ويميت وهو على كل شيء قدير هو الأول والآخر والظاهر والباطن
والباطن وهو بكل شيء عليم صدق الله العلي. السلام عليكم ورحمة الله وبركاته. أعوذ بالله من الشيطان الرجيم. بسم الله الرحمن الرحيم. لو أنزلنا هذا القرآن لرأيته خاشعا متصدعا من خشية الله وتلك الأمثال نضربها للناس لعلهم يتفكرون. والله الذي لا إله إلا هو عالم الغيب. والله الذي لا إله إلا هو عالم الغيب والشهادة هو الرحمن الرحيم. والله الذي لا إله هو الملك القدوس السلام المؤمن المهيمن العزيز الجبار المتكبر. سبحان الله عما يشركون. والله الخالق البارئ المصور له الأسماء الحسنى يسبح له ما في السماوات والأرض وهو العزيز الحكيم. صدق الله العلي العظيم. ಜನಾಬ್ ಮಕ್ಸೂದ್ ಖಾನ್, ಮಾನವ ಹಕ್ಕು ಹೋರಾಟಗಾರರು, ಬೆಂಗಳೂರಿನಲ್ಲಿ ಹಲವಾರು ಬಡ ರೋಗಿಗಳಿಗೆ ಯಾವುದೇ ಜಾತಿ ಮತ ಭೇದವಿಲ್ಲದೆ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಬೇಕಾದಂತಹ ರೀತಿಯಲ್ಲಿ ಚಿಕಿತ್ಸೆ ಕೊಡಿಸಲು ಸಹಾಯ ಮಾಡುತ್ತಾ ಅವರ ಡಿಸ್ಚಾರ್ಜ್ವರೆಗೂ ಅವರ ಬಗ್ಗೆ ಕಾಳಜಿ ವಹಿಸುತ್ತಿರುವಂತಹ ವ್ಯಕ್ತಿ ಮಕ್ಸೂದ್ ಖಾನ್. ಮತ್ತೋರ್ವ ಅತಿಥಿಗಳು ಜನಾಬ್ ಟಿ ಮುಕ್ತಿಯಾರ್ ಬಾಷಾ, ರಾಷ್ಟ್ರೀಯ ಸಹ ಸಂಚಾಲಕ ಪರಿಸರ ಕೋಶ ದಕ್ಷಿಣ ಭಾರತ, ಇದರ ಅಧ್ಯಕ್ಷರು. ಇವರಿಗೆ ಗೆಳೆಯರ ಬಳಗ ತೌಫಿಕ್ ನಗರ ಇದರ ವತಿಯಿಂದ ಆತ್ಮೀಯ ಸ್ವಾಗತ ಸುಸ್ವಾಗತ. ಇವರಿಗೆ ಗೆಳೆಯರ ಬಳಗದ ಸದಸ್ಯರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. السلام عليكم ورحمة الله وبركاته. أعوذ بالله من الشيطان الرجيم. بسم الله الرحمن الرحيم. والشمس وضحاها والقمر إذا تلاها والنهار إذا جلاها والليل إذا يغشاها والسماء وما بناها والأرض وما طهاها ونفس وما سواها فألهمها فجورها وتقواها. قد أفلح من زكاها وقد خاب من دساها. كذبت ثمود بدغواها إذ انبعث أشقاها فقال لهم رسول الله ناقة الله وسقياها فكذبوه فعقروها فدمدم عليهم ربهم بذنبهم فسواها ولا يخاف عقباها. صدق الله العلي العظيم. السلام عليكم.
ಅಲೆಕಲ ಬಿ ಬಾಯ್ಸ್ ಇದರ ಅಧ್ಯಕ್ಷರಾದಂತಹ ಜನಾಬ್ ಸಲೀಂ ರವರಿಗೆ ಗೆಳೆಯರ ಬಲಗದ ಪರವಾಗಿ ಆತ್ಮೀಯ ಸ್ವಾಗತ ಸುಸ್ವಾಗತ. أعوذ بالله من الشيطان الرجيم بسم الله الرحمن الرحيم حميم والكتاب المبين إنا أنزلناه في ليلة مباركة إنا كنا منذرين فيها يفرق كل أمر حكيم أمرا من عندنا إنا كنا مرسلين رحمة من ربك إنه هو السميع العليم رب السماوات والأرض وما بينهما إن كنتم موقنين لا إله إلا هو يحيي ويميت ربكم ورب آبائكم أولين بل هم في شك يلعبون فارتكبوا يوم تأتي السماء بدخان مبين صدق الله العلي. السلام عليكم. أعوذ بالله من الشيطان الرجيم بسم الله الرحمن الرحيم إذا وقعت الواقعة ليس لوقعتها كاذبة خافضة رافعة إذا رجت الأرض رجا وبست الجبال بسا فكانت هباء منبثا وكنتم أزواجا ثلاثة فأصحاب الميمنة ما أصحاب الميمنة وأصحاب المشأمة ما أصحاب المشأمة والسابقون السابقون أولئك المقربون في جنات النعيم ثلة من الأولين وقليل من الآخرين على سرر موضونة متقين عليها متقابلين صدق الله العلي العظيم. السلام عليكم. ಸಮಾಜ ಸೇವಕರು ಬೆಂಗಳೂರು ಇವರನ್ನ ಹಿದಾಯತ್ ರವರು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನೋರ್ವ ಅತಿಥಿ ಇಲಾಹಿ ಖಾನ್, ರಾಷ್ಟ್ರೀಯ ಸಹ ಸಂಚಾಲಕ ಪರಿಸರ ಕೋಶ ದಕ್ಷಿಣ ಭಾರತ ಅಧ್ಯಕ್ಷರು ಬೆಂಗಳೂರು, ಇವರಿಗೆ ರಫೀಕ್ ರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇಲಾಹಿ ಖಾನ್. ಇನ್ನೋರ್ವ ಅತಿಥಿ ಇರ್ಫಾನ್ ಖಾನ್, ಪ್ರಧಾನ ಸಂಪಾದಕರು ಮೇರಿ ಆವಾಜ್ ಸುನೋ ವೀಕ್ಲಿ ನ್ಯೂಸ್ ಪೇಪರ್ ಬೆಂಗಳೂರು ಹಾಗೂ ಸಮಾಜ ಸೇವಕರು, ಇವರನ್ನ ಸಫಾನ್ ರವರು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇರ್ಫಾನ್ ಖಾನ್. ಇನ್ನೋರ್ವ ಅತಿಥಿ ರಿಜ್ವಾನ್ ಬೆಂಗಳೂರು, ಇವರನ್ನ ಅಬ್ದುಲ್ ಲತೀಫ್ ರವರು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನೋರ್ವ ಅತಿಥಿ ನಮ್ಮವರ ಧ್ವನಿ ಸೇವಾ ಸಂಘ ಇದರ ಸದಸ್ಯರಾದಂತಹ ಅಶ್ಫಾಕ್ ರವರು ವೇದಿಕೆಯಲ್ಲಿದ್ದಾರೆ. ಇವರಿಗೆ ಜಮಾಲ್ ರವರು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನೋರ್ವ ಅತಿಥಿ ಅಲೆಕಲ ಬಿ ಬಾಯ್ಸ್ ಇದರ ಅಧ್ಯಕ್ಷರಾದಂತಹ ಜನಾಬ್ ಸಲೀಂ ರವರು, ಇವರಿಗೆ ಅಯ್ಯೂಬ್ ರವರು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅತಿಥಿ ರಫೀಕ್ ಪಾನೇಲಾ,
ಇವರನ್ನ ಹಿದಾಯತ್ರವರು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನು ಸ್ಪರ್ಧೆಯ ಮುಂದುವರಿಕೆ ಆಜಾನ್. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್. ಅಶ್ಹದು ಅನ್ ಲಾ ಇಲಾಹ ಇಲ್ಲಲ್ಲಾಹ್ ಅಶ್ಹದು ಅನ್ ಲಾ ಇಲಾಹ ಇಲ್ಲಲ್ಲಾಹ್ ಅಶ್ಹದು ಅನ್ನ ಮುಹಮ್ಮದುರ್ ರಸೂಲುಲ್ಲಾಹ್ ಅಶ್ಹದು ಅನ್ನ ಮುಹಮ್ಮದುರ್ ರಸೂಲುಲ್ಲಾಹ್. ಹಯ್ಯ ಅಲಸ್ ಸಲಾಹ್ ಹಯ್ಯ ಅಲಸ್ ಸಲಾಹ್ ಹಯ್ಯ ಅಲಲ್ ಫಲಾಹ್ ಹಯ್ಯ ಅಲಲ್ ಫಲಾಹ್. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹ್. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್. ಅಶ್ಹದು ಅನ್ ಲಾ ಇಲಾಹ ಇಲ್ಲಲ್ಲಾಹ್ ಅಶ್ಹದು ಅನ್ ಲಾ ಇಲಾಹ ಇಲ್ಲಲ್ಲಾಹ್ ಅಶ್ಹದು ಅನ್ನ ಮುಹಮ್ಮದುರ್ ರಸೂಲುಲ್ಲಾಹ್ ಅಶ್ಹದು ಅನ್ನ ಮುಹಮ್ಮದುರ್ ರಸೂಲುಲ್ಲಾಹ್. حي على الصلاة حي على الصلاة حي على الفلاح حي على الفلاح. الله أكبر الله أكبر لا إله إلا الله. الله أكبر الله أكبر الله أكبر الله أكبر. أشهد أن لا إله إلا الله أشهد أن لا إله إلا الله أشهد أن محمدا رسول الله أشهد أن محمدا رسول الله. حي على الصلاة حي على الصلاة حي على الفلاح حي على الفلاح. الله أكبر الله أكبر لا إله إلا الله.
अस्सलामु अलैकुम। अल्लाहु अकबर, अल्लाहु अकबर, अल्लाहु अकबर, अल्लाहु अकबर। अशहदु अल्ला इलाहा इल्लल्लाह, अशहदु अल्ला इलाहा इल्लल्लाह, अशहदु अन्ना मुहम्मदुर रसूलुल्लाह, अशहदु अन्ना मुहम्मदुर रसूलुल्लाह। हय्या अलस्सलाह, हय्या अलस्सलाह, हय्या अलल फलाह, हय्या अलल फलाह। अल्लाहु अकबर, अल्लाहु अकबर, ला इलाहा इल्लल्लाह। सलाम अलैकुम। तू को जा मन को जा, तू को जा मन को जा, तू को जा मन को जा, तू को जा मन को जा। तू अमीरे हरम में फकीरे अजम, तू अमीरे हरम में फकीरे अजम। तेरे गुण और ये लब में तलब ही तलब, तेरे गुण और ये लब में तलब ही तलब। तू अता ही अता, तू कुजा मन कुजा, तू कुजा मन कुजा, तू कुजा मन कुजा, तू कुजा मन कुजा। इल्हाम है जामा तेरा, इल्हाम है जामा तेरा, कुरान इमामा है तेरा, कुरान इमामा है तेरा। मिंबर तेरा रिशे भरी, मिंबर तेरा रिशे भरी। या रहमतुल लिल आलमीन, तू कुजा मन कुजा, तू कुजा मन कुजा, तू कुजा मन कुजा, तू कुजा मन कुजा। तू हकीकत है मैं सिर्फ एहसास हूँ, तू हकीकत है मैं सिर्फ एहसास हूँ। तू समुंदर में भटकी ही प्यास हो, तू समुंदर में भटकी ही प्यास हो। मेरा घर काक पर और तेरी रागुजर, मेरा घर काक पर और तेरी रागुजर। सिदरतुल मुंतहा, तू कुजा मन कुजा, तू कुजा मन कुजा, तू कुजा मन कुजा, तू कुजा मन कुजा। खैरुल बशर रुतबा तेरा, खैरुल बशर रुतबा तेरा। आवाज हक खुतबा तेरा, आवाज हक खुतबा
को जा तू को जा मन को जा तू को जा मन को जा है फरिश्तों हो सुल्तान मेरा जो हो है फरिश्तों हो सुल्तान मेरा जो हो तुम जो देखोगे हैरान हो जाओगे तुम जो देखोगे हैरान हो जाओगे ज़ुल्फ़ तफ़सीर वल्लैल बन जाएगी ज़ुल्फ़ तफ़सीर वल्लैल बन जाएगी चेहरा कुरान सारा नजर आएगा चेहरा नजर आएगा चेहरा नजर आएगा चेहरा नजर आएगा चेहरा नजर आएगा मेरे आका इमाम शाफ़े अंबिया मेरे आका इमाम शाफ़े अंबिया नाम पे उनकी लाजिम है सल्ले अला लाजिम है सल्ले अला लाजिम है सल्ले अला लाजिम है ले अला लाजिम है सल्ले अला तू कुजा मन कुजा मुस्तफ़ा मुजतबा खातिमुल मुरसलीन या रहमतुल लिल आलमीन तू कुजा मन कुजा तू कुजा मन कुजा तू कुजा मन कुजा तू कुजा मन कुजा ನಮ್ಮೂರ ಧ್ವನಿ ಸೇವಾ ಸಂಘ ಹಳೆಕಳ ಉಳ್ಳಾಲ ಈ ಸಂಘವನ್ನ ಗುರುತಿಸಿ ಗೆಳೆಯರ ಬಳಗವು ಈ ಸಂಘವನ್ನ ಸನ್ಮಾನಿಸಲಿಕ್ಕಿದೆ. ಈ ನಮ್ಮೂರ ಧ್ವನಿ ಸೇವಾ ಸಂಘದ ಸ್ಥಾಪಕರಲ್ಲಿ ಒಬ್ಬರಾದಂತಹ ಅಶ್ಫಾಕ್ರವರು ವೇದಿಕೆಯಲ್ಲಿದ್ದಾರೆ. ಅವರು ತಮ್ಮ ಸಂಘದ ಪರವಾಗಿ ಈ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಭಿನ್ನ ಯೋಜನೆಗಳು, ವಿಭಿನ್ನ ಆಲೋಚನೆಗಳು, ಹಲವಾರು ಸಮಾಜಮುಖಿ ಸೇವೆಗಳು, ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡುತ್ತಾ ನಮ್ಮೂರ ಧ್ವನಿ ಸೇವಾ ಸಂಘವು ಹಳೆಕಳ ಉಳ್ಳಾಲದಲ್ಲಿ ಮಾತ್ರವಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ತಮ್ಮ ಸೇವೆಯನ್ನ ವ್ಯಾಪಿಸಿಕೊಂಡಿದೆ. ಇವರ ಸೇವೆಯು ಸರ್ವಶಕ್ತ ಅಲ್ಲಾಹನ ಸ್ವೀಕರಿಸಲಿ ಎಂದು ಪ್ರಾರ್ಥಿಸುತ್ತಾ ಇವರಿಗೆ ಮಂಜನಹಳ್ಳಿ ಗ್ರಾಮ ಪಂಚಾಯತ್ ಇದರ ಸದಸ್ಯರಾದಂತಹ ಅಲ್ಹಾಜ್ ನೌಶಾದ್ ಕಿನ್ಯಾರ್ ಅವರು ಶಾಲು ಹೊದಿಸಿ ಸ್ಮರಣೀಯತೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಜೊತೆಗೆ ಎಲ್ಲ ಅತಿಥಿ ಗಣ್ಯರು ಸಹಕರಿಸಬೇಕು. ನಮ್ಮೂರ ಧ್ವನಿ ಸೇವಾ ಸಂಘ ಇದರ ಸ್ಥಾಪಕರಲ್ಲಿ ಒಬ್ಬರಾದಂತಹ ಅಶ್ಫಾಕ್ರವರು ಸಂಸ್ಥೆಯ ವತಿಯಿಂದ ಸನ್ಮಾನವನ್ನ ಸ್ವೀಕರಿಸುತ್ತಿದ್ದಾರೆ. ಇವರಿಗೆ ಗೌರವಪೂರ್ವಕ ಅಭಿನಂದನೆಗಳು. ಸ್ಮರಣಿಕೆ ಹಾಗೂ ಹೂಗುಚ್ಛವನ್ನು ನೀಡಿ ಅಭಿನಂದಿಸುತ್ತಿದ್ದಾರೆ. ಮನ್ನಾಗುವ ಮುನ್ನ ಒಮ್ಮೆ ಯೋಚಿಸು ಬರಪವ ತೋರದೆ ನಡೆ ಮನ್ನದನ್ನು ಅರಳುವಾಗದೆ ಮರಳು ನಿತೋಬದ ಕಡೆ ಹುತ್ತುವತ್ತು ತಾಯಿಗೆ ನೋನಿ ಮಾಡದೆ ಬಂಧು ಮಿತ್ರರೊಂದಿಗೆ ಸ್ನೇಹವ ಮುರಿಯದೆ ಹುತ್ತುವತ್ತು ತಾಯಿಗೆ ನೋನಿ ಮಾಡದೆ ಬಂಧು ಮಿತ್ರರೊಂದಿಗೆ ಸ್ನೇಹವ ಮುರಿಯದೆ ಸಕಲ ಸಮಯ ರಬ್ಬಲಿ ಬೇಡುನಿ ರಾತ್ರಿ ಹಗಲು ನಲ್ಮಯ ಮಾಡುನಿ ರಹೀಮೇ ರಹೀಮೇ ರಹೀಮಯ ಅಲೀಮೇ ಅಲೀಮೇ ಅಲೀಮಯ ಮನ್ನಾಗುವ ಮುನ್ನ ಒಮ್ಮೆ ಯೋಚಿಸು ವರ್ಗವ ತೋರದೆ ನಡೆ ಮನದನ್ನು ಅರಳುವಾಗದೆ ಮರಳು ನಿತೋಬದ ಕಡೆ ಮನ್ನಾಗುವ ಮುನ್ನ ಯೌವನದ ಸಮಯ ನನಗೊಂದು ತಿಳಿದಿಲ್ಲ ಪಾಪ ಮಾಡಿದೆ ನಾ ಮನ್ನಿಸೋಯನಾಥ ಯೌವನದ ಸಮಯ ನನಗೊಂದು ತಿಳಿದಿಲ್ಲ ಪಾಪ ಮಾಡಿದೆ ನಾ ಮನ್ನಿಸೋಯನಾಥ ಚಿಂತನೆ ಮಾಡುವ ಕಾಲವೇ ಮರೆತೆನು
ಸಕರ್ಮ ಮಾಡದೆ ತಿರುವನ ನಿನ್ನ ನಾಮವ ನೆನೆಯದೆ ಕಣ್ಣೀರಲೆಂದು ನಾನು ನಿನ್ನ ಮರಣದ ಸಮಯದಿ ಯಾರ ಹೀಮೆ ಹೀಮೆ ವಹಿಮೆಯ ವೀಮೆಯ ಮನ್ನಾಗುವ ಮುನ್ನ ಒಮ್ಮೆ ಯೋಚಿಸು ಗರಪವ ತೋರದೆ ನಡೆ ಮನದನ್ನು ಹೆವರುವಾಗದೆ ಮರಳು ತೋಬದ ಕಡೆ. ಅಸ್ಸಲಾಮು ಅಲೈಕುಂ. ಆಗಮಿಸಿದಂತಹ ಅಲೆಕಲದ ಯು ಚಾರಿಟೇಬಲ್ ಟ್ರಸ್ಟ್ ಇದರ ಗೌರವಾಧ್ಯಕ್ಷರಾದಂತಹ ಜನಾಬ್ ಅಲ್ಹಾಜ್ ಮುತ್ತಲಿಬ್ರವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ, ಸ್ವಾಗತಿಸುತ್ತಿದ್ದೇವೆ. ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೆ. ಚೆಸ್ಟ್ ನಂಬರ್ 14 ರಾಶಿದ್, ಕಿಲಿರಿಯಾ ನಗರ ಮದ್ರಸಾ. ಅಸ್ಸಲಾಮು ಅಲೈಕುಂ. ಅಲಾ ರಸೂಲಿಲ್ಲಾಹ್ ಸಲಾತುಲ್ಲಾಹ್ ಸಲಾಮುಲ್ಲಾಹ್ ಅಲಾ യാസീൻ ഹബീബില്ലാഹ് പതിമത്ത പിറന്നോള് പരം തന്ന റസൂലോര് പരലോക ദിനം വന്നാൽ പരിഹാരം തരുന്നോര് അതുല്ലാഹ് സലാമുല്ലാഹ് അലാ മനം പിടയുന്ന വേദനകൾ മരഞ്ഞാൽ കൊല്ലബല സലാത്തുല്ലാഹ് സലാമുല്ലാഹ് അലാ റസൂലില്ലാഹ് സലാത്തുല്ലാഹ് സലാമുല്ലാഹ് അലാ യാസീൻ ഹബീബില്ലാഹ്. ആദിയോട് ആട്ടലായ താനൂറുള്ള ആദിലേക്ക് ആശ്രയം പകർന്ന സല്ലല്ല. ആദിയോട് ആട്ടലായ താനൂറുള്ള ആദിലേക്ക് ആശ്രയം പകർന്ന സല്ലല്ല. അലൈക സലാമുല്ലാഹ് സലാത്തുല്ലാഹ് സലാമുല്ലാഹ് അലാ റസൂലില്ലാഹ് സലാത്തുല്ലാഹ് സലാമുല്ലാഹ് അലാ യാസീൻ ഹബീബില്ലാഹ്. ഉരുൾപിളർന്ന ഭൂമിയിലും കുതിച്ചുയരുന്ന ജലമതിലും നടക്കും വീതിമലയതിലും വിളിക്കൂ യാ റസൂലല്ലാഹ് സലാത്തുല്ലാഹ് സലാമുല്ലാഹ് അലാ റസൂലില്ലാഹ് സലാത്തുല്ലാഹ് സലാമുല്ലാഹ് അലാ യാസീൻ ഹബീബില്ലാഹ്. സലാം. മദീനത്തെ മലർമണ്ണിൽ മരതകാമണലിന്റെ കവിളിൽ ചുണ്ടു ചേർന്നൊരു ചുംബനം ഞാൻ കാത്തിരിപ്പുണ്ട്. മഹാരാജാ റസൂലിന്റെ മാടി വിളിച്ചു കണ്ട് മഹിതഭൂമിയിലൊന്നു ചെല്ലണ ബോധിയും പോണ്ടു. മനം നേരെ കനം ഞാരെ മധുര സ്നേഹം പുണം ഞാരെ മദദിനായ
ചിത്രനിലൻ വനമിത്തും കനവേ താവി പാവത്തിൻ കനവിതോദിനമെത്തും ഞാൻ കാത്തിടണേ മദീനത്തെ മലരുമണ്ണേ മരതകാമണലിന്റെ കവിളിൽ ചുണ്ടു ചേർന്നൊരു ചുംബനം ഞാൻ കാത്തിരിപ്പുണ്ടേ മഹാരാജാ റസൂലിന്റെ മാനിമാടി വിളിച്ചു കണ്ട് മഹിതഭൂമിയിൽ അന്ന് ചെല്ലണം പോതിയും പോണ്ട് തങ്ങളെ ഞാൻ പാപിയാണ് എന്നിലും ഞാൻ പാവമാണ് പാപമേറെ ജീവിതം പീത്തിയകമാണ് പാട്ടുപാടാൻ ഇഷ്ടമാണ് പാടിയതു ഞാനങ്ങയാണ് പാവിലേറെ തിങ്ങളെന്ന് പോതിയും കാണ്ട് ചാന്തി പോക്കും നാട്ടിലെന്നു തിരഞ്ഞിടുന്ന മദീനമണ്ണിൽ ചാന്തി പോക്കും നാട്ടിലെന്നു തിരഞ്ഞിടുന്ന ഇളമണ്ണിൽ ഷാഫിയായ ഹബീബരെ തലനാരിലണേണം തിരുമുത് കാത്തു കടയണം തിരുവിലകിൽ മടങ്ങേണം മദീനത്തെ മലരുമണ്ണിൽ മരതകാമണലിന്റെ കവിളിൽ ചുണ്ടു ചേർത്തൊരു ചുംബനം ഞാൻ കാത്തിരിപ്പുണ്ട് മഹാരാജാ റസൂലിന്റെ മാനിമാടി വിളിച്ചു കണ്ട് മഹിതഭൂമിയിൽ അന്ന് ചെല്ലണം പോതിയും പോണ്ട് अस्सलाम वालेकुम रहमतुल्लाहि व बरकातुहू। अजब रंग पर है बहारे मदीना 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 सरकार का 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 मदीना अजब रंग पर है बहारे मदीना के सब जन्नती निसारे मदीना सुहाना सुहाना दिलारा मदीना सुहाना सुहाना दिलारा मदीना राशि की आंखों का तारा मदीना सरकार का 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 मदीना मैं पहले जब मदीने गया था क्योंकि दिल की हालत तड़प जाने वाली मैं पहले जब मदीने गया था क्योंकि दिल की हालत तड़प जाने वाली वो दरबार सचमुच मेरे सामने था वो दरबार सचमुच मेरे सामने था उनके दिल की हालत तड़प जाने वाली सरकार का मदीना 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 बुला लो
बुला लो बुला लो बुला लो ना बुला लो बुला लो बुला लो बुला लो ना बुला लो ना बुला लो ना सरकार का मदीना 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 हमारा मदीना हमें जान दिल से प्यारा मदीना 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 हमारा मदीना हमें जान दिल से प्यारा मदीना सुहाना सुहाना दिलारा मदीना सुहाना सुहाना दिलारा मदीना आशिक की आंखों का तारा मदीना सरकार का मदीना सरकार का मदीना सरकार का मदीना सरकार का मदीना बुला लो बुला लो बुला लो बुला लो ना बुला लो बुला लो बुला लो बुला लो ना बुला लो ना बुला लो ना सरकार का मदीना सरकार का मदीना सरकार का मदीना सरकार का मदीना। अस्सलाम वालेकुम वरहमतुल्लाहि वबरकातुहू। नबी मशर सबरो कन्मनि निदिए कानो गुगोदिकल बोलो स्नेहानि दिए लोगत रहमत कायो तो आन बिए मनस दियो पिरसा करनानि दिए नूरे नबी यासीन नबी तो मुस्तफा सैयदी नंदो कदी भाग्यान दिया मुजतबा सैयदी नंद किन्ना ओलो बरो नो नबी अंजना ले कुजुबियदी नबी मसर सबरो कन्मनि निदिए कानो गुगोदिकल बोलो स्नेहानि दिए कल्लिंगम मरबल्लिंगम तंगग सलाम चन्नल्ले किसरा कैसर बिंबंगयल्ल अदिमेलाയി बोनिल्ले कल्लिंगम मरबल्लिंगम तंगग सलाम चन्नल्ले किसरा कैसर बिंबंगयल्ल अदिमेलाയി बोनिल्ले मक्का मदीना दा सौभाग्य तो रसूल जनन आजान लोगत तनलाई सो जान कण नुरने दाव अनुराग कಡಲೇಲೆ ಮಿನ್ನರೋನಿದಿ ಇಸ್ಕಲಿಂದ ನಾ ಪಾಡರೆ ನಬಿ ತಂಗ ಅಲ್ಲ ಅಂತ ಬೇರೆ ಆರಿಲ್ಲ ಕೈ ಪಿಡಿ ಕೊನ ತೇಡರೆ ನೂರೇ ನಬಿ ಯಾಸಿ ನಬಿ ತಾ ಮುಸ್ತಫಾ ಸೈಯದಿ ನಂದೋ ಕೊದಿ ಭಾಗ್ಯಾನಿದಿ ಯಾ ಮುಜ್ತಬಾ ಸೈಯದಿ ನಂದ ಕಿನ್ನ ಹೋಲು ಬರೋ ನೋ ನಬಿ ಅಂಜನಾಲಲಿ ಕುಸುಬಿಯದಿ ನಬಿಯೇ ಮಸರ ಸಬರೋ ಕನ್ಮನಿ ನಿದಿಯೇ ಕಾನೋ ಗುಗುದಿಕಲ್ ಬೋಲೋ ಸ್ನೇಹಾನಿದಿಯೇ ಲೋಕತ್ಗೆ ರಹಮತಿನಿ ಲೋಕ ಮೆ ಕುದಿಸೋ ಪೂಮುತ್ತು ಉಮ್ಮತಿ ಚಂದರು ಮತ್ತು ಸಕರಾತುರಾನಿ ರತ್ತೆ ಲೋಕತ್ಗೆ ರಹಮತಿನಿ ಲೋಕ ಮೆ ಕುದಿಸೋ ಪೂಮುತ್ತು ಉಮ್ಮತಿ ಚಂದರು ಮತ್ತು ಸಕರಾತುರಾನಿ ರತ್ತೆ ಈ ಲೋಕ ಪಣಕವ ಕಾರಣಮೆ ಈ ಲೋಕತ್ಗೆಲ್ಲ ಮಾದರಿಯೇ ಜನಕೋಟಿ ಮನಸುರನೆ ಗಾವೆ ಕೈಯನ್ನ ಪಿಡಿಕೊಳಯಾನಿದಿಯೇ ಅನುರಾಗ ಕಡಲೇಲೆ ಮಿನ್ನರೋನಿದಿ ಇಸ್ಕಲಿಂದ ನಾ ಪಾಡರೆ ನಬಿ ತಂಗ ಅಲ್ಲ ಅಂತ ಬೇರೆ ಆರಿಲ್ಲ ಕೈ ಪಿಡಿಕೊನ ತೇಡರೆ ನೂರೇ ನಬಿ
ಸರಸಬೆರೋ ಕಣ್ಮನಿ ನಿಧಿಯೇ ಕಾಣೋ ಗುಗೊಂದಿ ಕಲ್ಬೋಲೋ ಸ್ನೇಹ ನಿಧಿಯೇ ಲೋಕತ್ತಗರ ಮತ್ತಾಯೋ ತ್ವಾನಬಿಯೇ ಮನಸಲೆ ಎಲ್ದಿಯ ಪಿರಸ ಕರುಣಾ ನಿಧಿಯೇ ನೂರೇ ನಬಿ ಯಾಸಿ ನಬಿ ತ್ವಾ ಮುಸ್ತಫ ಸೈಯದಿ ನಂದೋ ಕೊದಿ ಭಾಗ್ಯ ನಿಧಿ ಯಾ ಮುಜ್ತಬ ಸೈಯದಿ ನಂದಕ್ಕಿನ್ನ ಓನೋ ಬರೋನೋ ನಬಿ ಅಂತ್ಯನಾಲನೆ ಹೊಸೋ ಬಿಯದಿ ನಬಿಯೇ ಮಸರ ಸಬೆರೋ ಕಣ್ಮನಿ ನಿಧಿಯೇ ಕಾನೋ ಗೊದಿ ಕಲ್ಬೋಲೋ ಸ್ನೇಹ ನಿಧಿಯೇ. ಅಸ್ಸಲಾಮು ಅಲೈಕುಂ. ಶಾಸಕರು, ಮಾಜಿ ಸಚಿವರು, ಇಂದು ಕರ್ನಾಟಕ ವಿಧಾನಸಭೆಯ ವಿಪಕ್ಷ ಉಪನಾಯಕರಾಗಿ ಆಯ್ಕೆಯಾದಂತಹ ಜನಾಬ್ UT ಖಾದರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಆತ್ಮೀಯತೆಯಿಂದ ಸ್ವಾಗತಿಸುತ್ತಿದ್ದೇವೆ. ಇವರಿಗೆ ತಲಹತ್ರವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಬಹಳ ಸಂತಸದ ವಿಚಾರ, ಇಂದು ಅಧಿಕೃತವಾಗಿ ಘೋಷಣೆಯಾಗಿ ಕರ್ನಾಟಕ ವಿಧಾನಸಭೆಯ ವಿಪಕ್ಷದ ಉಪನಾಯಕರಾಗಿ ನೇಮಕಗೊಂಡಿದ್ದಾರೆ. ಅವರ ಈ ಆಯ್ಕೆಯಾದ ನಂತರ ಬಹುಶಃ ಇದು ಪ್ರಥಮ ಕಾರ್ಯಕ್ರಮ. ನಮ್ಮ ಶಾಸಕರು, ನಮ್ಮ ಹೆಮ್ಮೆ, ಅವರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಈಗ ನಮ್ಮ ಸಭೆಯನ್ನ ಉದ್ದೇಶಿಸಿ ಗೆಳೆಯರ ಬಳಗ ತೌಫಿಕ್ ನಗರ ಅಲೇಕರ ಇದರ ವತಿಯಿಂದ ಮದ್ರಾಸ್ ಮಕ್ಕಳ ಪ್ರತಿಭಾ ಸ್ಪರ್ಧೆ, ಸಾಧಕರಿಗೆ ಸಾಮಾಜಿಕ ಸಂಸ್ಥೆಗಳಿಗೆ ಸನ್ಮಾನ ಕಾರ್ಯಕ್ರಮದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಸಮಾರಂಭದ ನೇತೃತ್ವ ವಹಿಸಿದಂತಹ ನಮ್ಮೆಲ್ಲರ ಆತ್ಮೀಯರು, ಸನ್ಮಿತ್ರರು, ಈ ಪ್ರದೇಶದ ಮಾಜಿ ನಗರಸಭೆ ಅಧ್ಯಕ್ಷರಾಗಿರುವಂತಹ, ಪಂಚಾಯತ್ ಸದಸ್ಯರಾಗಿರುವಂತಹ ಇಸ್ಮಾಯಿಲ್ ಅವರೇ, ಸದಸ್ಯರಾದ ಅಸ್ಗರ್ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ಟಾರ್ ಫೌಂಡೇಶನ್ನ ಮುಖ್ಯಸ್ಥರು, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಈ ರಾಜ್ಯ ಉದ್ದಗಲೂ ಕೂಡ ಸರ್ವ ರೀತಿಗೆ ಸಹಕಾರ ನೀಡುತ್ತಿರುವಂತಹ ನಮ್ಮ ಆತ್ಮೀಯರಂತ ಮಕ್ಸೂದ್ ಖಾನ್ ರವರೇ, ಅವರ ಸನ್ಮಿತ್ರ ಅಂತ ಹಿಲಾಯಿರವರೇ, ಇರ್ಫಾನ್ ರವರೇ, ಅತಿಥಿ ರಿಜ್ವಾನ್ ರವರೇ, ಅಕ್ಬರ್ ಅಲಿರವರೇ, ಅಸ್ಗರ್ ಅಲಿರವರೇ, ಅತಿಥಿ ನಮ್ಮ ಜೊತೆ ಉಪಸ್ಥಿತರುವಂತಹ ಇದಂಥ ಅಬ್ದುಲ್ ರೆಹಮಾನ್ ಅವರೇ, ನಮ್ಮ ಸನ್ಮಿತ್ರ ರಫೀಕ್ ಅವರೇ, ಸಮದ್ ಅವರೇ, ತಾಹರ್ ಅವರೇ, ನಾವು ಅಶ್ಫಾಕ್ ಅವರೇ, ಬಶೀರ್ ಅವರೇ, ಅದೇ ರೀತಿ ಅಮಿತ್ ಅಕ್ಕನ್ ಅವರೇ ಮತ್ತು ಹಸನಬ್ಬನ್ ಅವರೇ, ಎಲ್ಲ ಕಾರ್ಯಕ್ರಮದ ವಿಶೇಷವಾಗಿ ತಮ್ಮ ನೇತೃತ್ವ ವಹಿಸುವ ಸನ್ಮಿತ್ರ ಅಂತ ತಲ್ಲತ್ರವರೇ, ಹಿದಾಯತ್ರವರೇ, ರಫೀಕ್ ಅಬ್ದುಲ್ ರೆಹಮಾನ್ ಅವರೇ, ಏನಿತ್ತು ಎಲ್ಲ ನಮ್ಮ ಸರ್ವ ಸಮಿತಿಯ ಸರ್ವ ಸದಸ್ಯರೇ, ಮುಂದಿರುವ ಎಲ್ಲ ರಫೀಕ್ ಮತ್ತೆಲ್ಲ ಅವರ ತಂಡದವರೇ, ಕಾರ್ಯಕ್ರಮ ತಂಡದವರೇ, ಉಲೇಮಾಗಲೇ, ಉಮರಕ್ಕಲೆ, ಸೋದರ ಆತ್ಮೀಯರೇ, ಈ ಊರಿನ ಹಿರಿಯ ಕಿರಿಯರೇ, ಸೋದರರೇ, ಸನ್ಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಗೆಳೆಯರ ಬಳಗ ತೌಫಿಕ್ ನಗರ ಇದರ ಮುಖ್ಯಸ್ಥಾನದ ತಲ್ಲತ್, ಹಿದಾಯತ್ ಮತ್ತೆಲ್ಲವರ ತಂಡದವರನ್ನು ಎಲ್ಲರ ಪರವಾಗಿ ಅಭಿನಂದಿಸಿ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ಇವತ್ತು ಸ್ಟಾರ್ ಫೌಂಡೇಶನ್ನ ಮಕ್ಸೂದ್ ಖಾನ್ ಮತ್ತೆಲ್ಲ ಮಿತ್ರರನ್ನು ಇವತ್ತು ಸೇರಿಸಿಕೊಂಡು ಈ ಒಂದು ಪ್ರದೇಶದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡುವಾಗ ಬರಮಾಡಿಕೊಂಡು ಮಕ್ಸೂದ್ ಖಾನ್ ಅವರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಸಹಕಾರ ಮಾಡ್ತಾರೆ, ಇಲ್ಲಿ ಕೂಡ ತಮ್ಮ ವಿವಿಧ ರೀತಿಯಿಂದ ಪವಿತ್ರವಾದ ಕುರಾನ್ ಜೊತೆಯಲ್ಲಿ ಇನ್ನಿತರ ಧಾರ್ಮಿಕ ಪುಸ್ತಕಗಳನ್ನು ಕೊಡುವ ಜೊತೆಯಲ್ಲಿ ಇವತ್ತು ಆ ಒಂದು ಭಾಗವಹಿಸುವ ಮೂಲಕ, ಅವರ ತಂಡ ಜೊತೆ ನಮಗೆ ಭಾಗವಹಿಸುವ ಮೂಲಕ ವಿಶೇಷವಾದ ಕಾರ್ಯಕ್ರಮವನ್ನು ಮಾರ್ಪಡಲಿಕ್ಕೆ ತನ್ನ ಕೊಡುಗೆಯನ್ನು ಇವತ್ತು ಕೊಟ್ಟಿರುತ್ತಾರೆ. ನಾನು ಬಹುಶಃ ಈ ಕಾರ್ಯಕ್ರಮವನ್ನು ಸಂಘಟಕರನ್ನು ಅಭಿನಂದನೆ ಸಲ್ಲಿಸಿ ಎಲ್ಲ ಯುವಕರು ಮತ್ತು ವಿದ್ಯಾರ್ಥಿಗಳನ್ನು ಕರೆಸಿಕೊಂಡು
ಅವರ ಪ್ರತಿಭೆಯನ್ನು ಹಂಚುವಂಥ ಕೆಲಸ, ಅವರ ಪ್ರತಿಭೆ ಮುಖಾಂತರ ಇವತ್ತು ಅವ್ರಿಗಿರುವಂತಹ ಆ ಒಂದು ಶೈಕ್ಷಣಿಕ ಮತ್ತು ಧಾರ್ಮಿಕ ಚಿಂತನೆ ಜೊತೆಯಲ್ಲಿ ಮುಂದೆ ಬರುವಂಥ ವಿಶೇಷವಾದ ವ್ಯಕ್ತಿತ್ವ ರೂಪಿಸುವಂಥ ಕೆಲಸ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಈ ಒಂದು ಪ್ರದೇಶದ ಎಲ್ಲ ಯುವಕರಿಗೆ ನಾನು ಹೇಳಿದಿಷ್ಟೇ, ಪ್ರೀತಿ, ವಿಶ್ವಾಸ, ಸಹೋದರತೆ ಮುಖಾಂತರ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಬರುವಂಥ ಅವಕಾಶ ಮಾಡಿ ಈ ಪ್ರದೇಶದ ಎಲ್ಲ ಉಲೇಮಾಗಲು, ಉಮರಾಕಲ ವಿಶೇಷವಾದ ಒಂದು ವ್ಯಕ್ತಿತ್ವ ಪ್ರತಿಯೊಂದು ವಿದ್ಯಾರ್ಥಿಗಳ ಬಹುಶಃ ವ್ಯಕ್ತಿತ್ವ ಆಗಿರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತಾವೆಲ್ಲರೂ ಕೂಡ ಭವಿಷ್ಯ ದಿನಗಳಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಮ್ಮನ್ನು ತಕೊಂಡು ಹೋಗುವಂಥ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ಕೆಲಸ ಇವತ್ತು ಆಗಬೇಕು. ಈ ಕಾರ್ಯಕ್ರಮ ಇದಕ್ಕೆಲ್ಲ ಪೂರಕವಾದ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಸರ್ವ ವಿದ್ಯಾರ್ಥಿಗಳನ್ನು ಕೂಡ ನಾನು ಇವತ್ತು ಅಭಿನಂದಿಸಿಕೊಂಡು, ಬಹುಶಃ ನಮ್ಮ ಈ ಹಳೆಕಲ ಪ್ರದೇಶ ಇವತ್ತು ಅತ್ಯಂತ ಅಭಿವೃದ್ಧಿ ಹೊಂದುವಂಥ ಇವತ್ತು ಪ್ರದೇಶ ಇವತ್ತು ಆಗಿದೆ. ಎಲ್ಲ ನಮ್ಮ ಸ್ಥಳೀಯ ಮಟ್ಟದ ಜನಪ್ರತಿನಿಧಿಗಳು, ಹಿಂದೆ ಇಲ್ಲಿನ ಜನಪ್ರತಿನಿಧಿಗಳು, ಎಲ್ಲ ಜಿಲ್ಲೆಯ ನಮ್ಮ ಜನಪ್ರತಿನಿಧಿ, ಶಾಸಕರು ಎಲ್ಲರೂ ಕೂಡ ಅದರದಾದ ಸಹಕಾರ ಕೊಡುವ ಮೂಲಕ ಒಂದು ಉತ್ತಮವಾದ ಪ್ರದೇಶವನ್ನು ಬಂದು ನಿಲ್ಲುವಂಥ ವಿಚಾರ ಇವತ್ತಾಗಿದೆ. ಈ ಪ್ರದೇಶದಲ್ಲಿ ಹಳೆಕಲ ಪ್ರದೇಶ ಹಿಂದೆ ಭಾಳಷ್ಟು ಹಿರಿಯರಿದ್ದರು. ಬಹುಶಃ ಅದು 4-5-6 ಹಿರಿಯರು ಎಲ್ಲ ಸೇರಿಕೊಂಡು ಒಂದು ತೀರ್ಮಾನ ಮಾಡಿದರೆ ಇಡೀ ಊರ ತೀರ್ಮಾನಕ್ಕೆ ಬದ್ಧವಾಗುವಂಥ ಒಂದು ಪ್ರದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಪ್ರೀತಿ, ವಿಶ್ವಾಸ, ಸಹೋದರತೆ ಜೀವನ ಸಾಗಿಸುವಂಥ ಅವಕಾಶ ಮಾಡಿ ಭಾರತೀಯರ ನೆಲವಿನಲ್ಲಿ ನಾವೆಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಕೂಡ ಮುಂದೆ ಹೋಗುವಂಥ ಅವಕಾಶ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹಳೆಕಾಲದ ಮಕ್ಕಳು ಬರೀ ಹಳೆಕಾಲದಲ್ಲಿ ಮಾತ್ರ ಇರುವುದಿಲ್ಲ, ಮುಂದಿನ ದಿನಗಳಲ್ಲಿ ಉನ್ನತವಾದ ಶಿಕ್ಷಣ ಪಡೆದುಕೊಂಡು ಎಲ್ಲಿ ಹೋಗಿ ಬಂದು ಮುಟ್ತಾರೆ ಅಂತ ಹೇಳಿ ಕೂಡ ಸಾಧ್ಯ ಇಲ್ಲ. ಉನ್ನತವಾದ ಶಿಕ್ಷಣ ಪಡೆದು ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋದಾಗ ಅವರು ಯಾವುದೇ ಪ್ರದೇಶಕ್ಕೆ ಹೋದರೂ ಕೂಡ ಆ ಪ್ರದೇಶದಲ್ಲಿ ಸರ್ವರ ಪ್ರೀತಿಗೆ ಪಾತ್ರರಾಗುವಂಥ ವ್ಯಕ್ತಿತ್ವ, ಅದು ಇಲ್ಲಿಯ ಮಕ್ಕಳ ಸರ್ವರ ವ್ಯಕ್ತಿತ್ವ ಇವತ್ತು ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ದೀರ್ಘವಾಗಿ ಮಾತಾಡಿದೆ. ನಿಮ್ಮ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗುವಂಥ ಅವಕಾಶ ಆಗಲಿ. ತಲ್ಲತ್ತವ್ರು ಮೊನ್ನೆ ಫೋನ್ ಮಾಡಿ ಬರಬೇಕಂತ ಹೇಳಿದಾಗ ನಾನು ಖಂಡಿತವಾಗಿಯೂ ಬರ್ತೇನೆ ಅಂತ ಕೂಡ ಹೇಳಿದ್ದೆ. ಇವತ್ತು ಬೇರೆ ಬೇರೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಸ್ವಲ್ಪ ಇವತ್ತು ತಡವಾಗಿದೆ. ಬಹುಶಃ ನಿಮಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಇವತ್ತು ಬಹುಶಃ ಇವತ್ತಿನ ಕಾರ್ಯಕ್ರಮದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಪ್ರತಿಪಕ್ಷದ ಸ್ಥಾನದ ಇವತ್ತು ಉಪನಾಯಕನಾಗಿ ನನ್ನನ್ನು ಸೋನಿಯಾ ಗಾಂಧೀಜಿಯವರು, ಸಿದ್ದರಾಮಯ್ಯ ಅವರ ರೆಕಮೆಂಡ್ ಮೇರೆಗೆ, DK ಶಿವಕುಮಾರ್ ಅವರ ರೆಕಮೆಂಡ್ ಮೇರೆಗೆ ಅದೇ ರೀತಿ ಇದಕ್ಕೆ ಮಾಡಿದ್ದಾರೆ. ಇದಕ್ಕೆ ಸಹಕರಿಸಿದಂಥ ರಾಹುಲ್ ಗಾಂಧೀಜಿಯವರಿರಲಿ, KC ವೇಣುಗೋಪಾಲ್ ಇರಲಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಇರಲಿ, ಮಲ್ಲಿಕಾರ್ಜುನ ಖರ್ಗೆ ಅವರಿರಲಿ, ಎಲ್ಲರಿಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ಸ್ಥಾನ ಮತ್ತು ಅದು ಸ್ಥಾನ ಅಲ್ಲ, ಅದೊಂದು ಜವಾಬ್ದಾರಿ ಎನಿಸಲಿಕ್ಕೆ ಬಯಸ್ತೇನೆ. ಈ ಒಂದು ಸ್ಥಾನ ಬಹುಶಃ ಇದು ನನ್ನ ಕ್ಷೇತ್ರದ ಮತದಾರರಿಗೆ ಮತ್ತು ಜನಸಾಮಾನ್ಯರಿಗೆ ಸಿಕ್ಕಿದಂಥ ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈ ಸ್ಥಾನದ ಗೌರವವನ್ನು ಉಳಿಸುವಂಥ ಪ್ರಾಮಾಣಿಕವಾದ ಕೆಲಸ ನಾನು ಖಂಡಿತವಾಗಿ ನಾನು ಇವತ್ತು ಮಾಡ್ತೇನೆ. ನಾನೆಲ್ಲ ಯುವಕರಲ್ಲಿ ಪ್ರಾಮಾಣಿಕತೆ ಮತ್ತು ನಿಯತ್ತಿನಿಂದ ಯಾವುದೇ ಟೀಕೆಗೆ ಟೆನ್ಷನ್ ಮಾಡದೆ ನಿಮ್ಮ ಕೆಲಸ ಮಾಡಿಕೊಂಡೇ ಮುಂದೆ ಹೋಗಿ ನಿಮ್ಮ ಯಶಸ್ವಿ ಬಂದು ನಿಲ್ಲುವಂಥ ಅವಕಾಶ ಖಂಡಿತವಾಗಿ ಹಾಗೆ ಆಗ್ತದೆ. ನನ್ನ ರಾಜಕೀಯ ಜೀವನದಲ್ಲಿ ನಾನು ಯಾವುದಕ್ಕೂ ಕೂಡ ಡೆಲ್ಲಿಗೆ ಹೋಗಿದ್ದಂತೆ ಯಾವುದಕ್ಕೂ ಇಲ್ಲ, ಯಾವುದಕ್ಕೂ ಕೂಡ ಡೆಲ್ಲಿಗೆ ಹೋಗಲಿಲ್ಲ. MLA ಟಿಕೆಟ್ ಆಗಲಿಕ್ಕೆ ಕೂಡ ನಾನು ಡೆಲ್ಲಿಗೆ ಹೋಗಲಿಲ್ಲ. ಅದು ಡಿಕ್ಲೇರ್ ಆಗುವಾಗ ನಾನು ನದುಪದ ಒಂದು ಕಾರ್ಯಕ್ರಮದಲ್ಲಿ ಇದ್ದೆ. ನನಗೆ ಮತ್ತೆ ಮಂತ್ರಿ ಆಗೋ ಕೂಡ ನಾನು ಯಾರು ಕೂಡ ನನ್ನ ಮಂತ್ರಿ ಮಾಡಿ ಅಂತ ಕೂಡ ನಾನು ಎಲ್ಲಿಂದ ಕೂಡ ನಾನು ಯಾರು ಕೂಡ ಕೇಳಲಿಕ್ಕೆ ಕೂಡ ಹೋಗಲಿಲ್ಲ. ನಾನು ಬಹುಶಃ ಅಜ್ಮೀರಲ್ಲಿ ಇದೆ, ಶುಕ್ರವಾರ ಜುಮ್ಮಾ ನಮಾಜ್ ಮಾಡಿ 3 ಗಂಟೆಗೆ ಬರ್ತೇನೆ, ಫೋನ್ ಬರ್ತೇನೆ ಬೆಳಿಗ್ಗೆ 9 ಗಂಟೆಗೆ ಮಂತ್ರಿಯಾಗಿ ಪ್ರತಿಜ್ಞೆ ಸ್ವೀಕರಿಸಬೇಕಂತೇಳಿ. ಮೊನ್ನೆ ಸಚಿವ ಸಂಪುಟ ಆಗುವಾಗ ನಾನು ಯಾರ ಹತ್ರ ನನಗೆ ಅಗತ್ಯ ತೊಂದರೆ ಇಲ್ಲ, ಕಷ್ಟ ಇದ್ರೆ ಬೇಡ ಅಂತ ಕೂಡ ನಾನು ಹೇಳಿದೆ. ಅದು 2 ಮಿನಿಸ್ಟರ್ ಸಿಕ್ಕುವಂಥ ಪರಿಸ್ಥಿತಿ ಆಯಿತು. ಇದನ್ನು ಕೂಡ ನಾನು ಎಲ್ಲೇ ಇದೆ 4 ದಿವಸ ನಾನು ಎಲ್ಲಿ ಕೂಡ ಹೋಗಲಿಲ್ಲ. ಬಹುಶಃ ನಿನ್ನೆ ಫೋನ್ ಮಾಡ್ತಾರೆ, ಇವತ್ತು ಆದೇಶ ಬರ್ತದೆ. ಅದಕ್ಕಾಗಿ ಹೇಳ್ತೇನೆ, ನಾವು ಪ್ರಾಮಾಣಿಕತೆಯಿಂದ ಕಟ್ಟಿಬದ್ಧರಾಗಿ ಪ್ರೀತಿ ವಿಶ್ವಾಸ ಕೆಲಸ ಮಾಡಿ ನಿಯತ್ತಿನಂಥ ಕೆಲಸ ಮಾಡಿ ಅಲ್ಲಾಹ್ ತಾಲಾ ಬರ್ಕತ್ತು ಕೊಟ್ಟೇ ಕೊಡ್ತಾರೆ ಎಂಬ ವಿಶ್ವಾಸ ನಮ್ಮ ಮುಖಾಂತರ ಕೊಡುವಂಥ ಅವಕಾಶ ನಾವು ಇವತ್ತು ಮಾಡುವ. ನಿಮ್ಗೆ ಯಾರೇ ಟೀಕೆ ಟಿಪ್ಪಣಿ ಮಾಡಿ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ವಿಚಾರವೇ ಬೇಡ. ನಾವು ಮನುಷ್ಯರು ಕೊಟ್ಟರೆ ಎಷ್ಟು ಕೊಡ್ಬೋದು, ಅಲ್ಲಾಹ್ ತಾಲಾ ಕೊಡುವಾಗ ಸಹಿಸದ ರೀತಿಯಲ್ಲಿ ಕೊಡುವಂಥ ಕೆಲಸ ಇವತ್ತು ಮಾಡ್ತಾರೆ. ಆ ಪ್ರೀತಿ ವಿಶ್ವಾಸ ಮುಖಾಂತರ ಹೋಗುವಂಥ ಕೆಲಸ ನಾವೆಲ್ಲ ಇವತ್ತು ಮಾಡುವಂತ ಹೇಳಿಕೊಳ್ತಾ, ಮತ್ತು ಈ ಪ್ರದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟಾಗ ನಾನೇನು ಹೇಳಲಿಕ್ಕಿಲ್ಲ, ಎಲ್ಲ ಕೂಡ ಮಾಡಿ ಆಗಿದೆ. ಇನ್ನು ಬೇಡಿಕೆ ಇನ್ನು ಸ್ಟಾರ್ಟ್ ಏನು ಹೊಸ ಬೇಡಿಕೆ ಏನಿದೆ ಏನಿಲ್ಲ. ಮತ್ತೆ ಅದು ಆ ಕರ್ದು ಈ ಕರ್ದು ಏನುಂಟು. ಆದ ಕಾರಣ ಈ ಪ್ರದೇಶದ ಈ ಒಂದು
ಎಲ್ಲವೂ ಕೂಡ ಇವತ್ತು ಆಗಿದೆ. ಏನು 24 ಗಂಟೆ ಕುಡಿಯುವ ನೀರಿನ ಯೋಜನೆ ಸ್ಟಾರ್ಟ್ ಆಗಿದೆ. ಇವತ್ತು ಮುಂದಿನ 1 ವರ್ಷ ಒಳಗಡೆ 24 ಗಂಟೆ ಕುಡಿಯುವ ನೀರಿನ ಯೋಜನೆ ಕೂಡ ಬರುವಂಥ ಕೆಲಸ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ ಅಂತ ಹೇಳಿಕೊಳ್ತಾ, ಸಣ್ಣ ಪುಟ್ಟ ಕೆಲಸ ಬಾಕಿ ಇದ್ದರೆ ನಮ್ಮ ಕೌನ್ಸಿಲರ್ಗಳಿದ್ದಾರೆ, ಎಲ್ಲ ಕೆಲಸ ಮಾಡಿ ನಿಮಗೆ ಕೊಡ್ತಾರೆ, ಏನು ಟೆನ್ಷನ್ ಮಾಡಿ ಅಂತ ಹೇಳಿಕೊಳ್ತಾ ನಿಮ್ಮೆಲ್ಲರ ದುವಾ ನಾನು ಕೇಳಿಕೊಂಡು ನನಗೆ ಸ್ವಲ್ಪ ಬೇಗ ಹೋಗ್ಲಿಕ್ಕೆ ಅನುಮತಿ ಕೇಳಿಕೊಳ್ತಾ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಅಸ್ಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತ್. ಇನ್ನಿಟ್ಟೆಲ್ಲ ನನ್ನ ಸಹೋದರಿಗೆ ನಮಸ್ಕಾರಗಳು. ಮತ್ತೊಮ್ಮೆ ನನ್ನ ಕ್ಷೇತ್ರ ಎಲ್ಲರ ಪರವಾಗಿ ಮಕ್ಸೂದ್ ಖಾನ್ ಮತ್ತು ಎಲ್ಲ ತಂಡದವರನ್ನು ನಾನು ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತಿಸಿ ಹಾಗೂ ವಿಶೇಷ ಅಭಿನಂದನೆ ಸಲ್ಲಿಸಿ, ಈ 1 ವರ್ಷವಲ್ಲ ಪ್ರತಿ ವರ್ಷ ಕೂಡ ನಮ್ಗೆ ಬರಬೇಕು, ಬಹುಶಃ ನಮ್ಮ ಇಲ್ಲಿ ಜೊತೆಯಾಗಿರುವಂಥ ಅವಕಾಶ ನಾವೆಲ್ಲ ಕಲ್ಪಿಸಬೇಕಂತ ಹೇಳಿಕೊಳ್ತಾ ನಾನು ಮಾತು ಮುಗಿಸ್ತೇನೆ. ಮತ್ತೊಮ್ಮೆ ಅಸ್ಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತ್. ವಿಶೇಷ ವ್ಯಕ್ತಿ ಜನಾಬ್ ಮಕ್ಸೂದ್ ಖಾನ್ ಬೆಂಗಳೂರಿನಲ್ಲಿ ಹಲವಾರು ಬಡ ರೋಗಿಗಳಿಗೆ ಯಾವುದೇ ಜಾತಿ ಮತ ಭೇದವಿಲ್ಲದೆ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ಚಿಕಿತ್ಸೆ ಕೊಡಿಸಲು ಸಹಾಯ ಮಾಡುತ್ತಾ ಅವರು ಡಿಸ್ಚಾರ್ಜ್ ಆಗುವವರೆಗೂ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಿರುವ ವ್ಯಕ್ತಿ ಮಕ್ಸೂದ್ ಖಾನ್. ಗೆಳೆಯರ ಬಳಗ ಆಯೋಜಿಸಿದ ಇಂದಿನ ಪ್ರತಿಭಾ ಸ್ಪರ್ಧೆಯಲ್ಲಿ ಸ್ಪರ್ಧಿಸುವ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಪವಿತ್ರ ಕುರ್ಆನ್ ಮತ್ತು ಜಾನಮಾಜ್ ಅಂದರೆ ಮುಸಲ್ಲವನ್ನು ಬಹುಮಾನವಾಗಿ ನೀಡಿರುತ್ತಾರೆ. ಅಪರೂಪದ ಇವರ ಸೇವೆಯನ್ನು ಗೆಳೆಯರ ಬಳಗ ಗುರುತಿಸಿಕೊಂಡು ಮಾಡುತ್ತಿರುವಂತಹ ಸನ್ಮಾನ. ಸರ್ವಶಕ್ತ ಅಲ್ಲಾಹನ ಅನುಗ್ರಹದಿಂದ ಮುಂದೆಯೂ ಇವರು ಹಲವಾರು ಸಹಾಯ ಸೇವೆಗಳನ್ನು ಮಾಡಲು ಸರ್ವಶಕ್ತ ಅಲ್ಲಾಹನು ಆಯುರಾರೋಗ್ಯವನ್ನು ಉತ್ತಮ ಸಾಮರ್ಥ್ಯವನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಗೆಳೆಯರ ಬಳಗವು ಸನ್ಮಾನಿಸುತ್ತಿದ್ದಾರೆ. ನಮ್ಮ ಶಾಸಕರು ಸ್ಮರಣಿಕೆಯನ್ನು ಶಾಲ್ ಹೊದಿಸಿ ಅವರಿಗೆ ಸನ್ಮಾನಿಸುತ್ತಿದ್ದಾರೆ. ಅವರಿಗೂ ಹಾಗೂ ಸನ್ಮಾನಿಸಿದ ಮಾನ್ಯ ಶಾಸಕರಿಗೂ. ಇದೀಗ ನೆಕ್ಸ್ಟ್ UNU ಅಲೆಕರ ಈ ಸಂಘದ ಓರ್ವ ಮುಖಂಡ ಮಿಸ್ಬಾ ಸಂಘ ಸಂಸ್ಥೆಗಳಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ UNU ಅಲೆಕಲ ಉಳ್ಳಾಲ ಈ ಸಂಘದ ಮುಖಂಡರಾದಂತಹ ಮಿಸ್ಬಾರ್ ಅವರು ಈ ಸಂಘದ ವತಿಯಿಂದ ನೀಡುವಂತಹ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಭಿನಂದನೆಗಳು ಮಿಸ್ಬಾರ್ ಅವರಿಗೆ. ಇನ್ನೋರ್ವ ವ್ಯಕ್ತಿ ಇಲಾಹಿ ಖಾನ್, ರಾಷ್ಟ್ರೀಯ ಸಹ ಸಂಚಾಲಕ ಪರಿಸರ ಕೋಶ ದಕ್ಷಿಣ ಭಾರತದ ಅಧ್ಯಕ್ಷರು ಜನಾಬ್ ಇಲಾಹಿ ಖಾನ್ ಶಾಲನ್ನು ಹೊದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಸನ್ಮಾನಿಸಿದಂತಹ ಮಾನ್ಯ ಮಾಜಿ ಉಸ್ತುವಾರಿ ಸಚಿವರು, ನಮ್ಮ ಹಾಲಿ ಶಾಸಕರು, ವಿಪಕ್ಷದ ಉಪನಾಯಕರು, ಇವರಿಗೆ ಅಭಿನಂದನೆಗಳು. ಮುಂದೆ ಸಮದ್ ಉಳ್ಳಾಲ ಉತ್ತಮ ಸಮಾಜ ಸೇವೆಯನ್ನು ಮಾಡುತ್ತಾ ಎಲ್ಲರೂ ತೆರೆಮರೆಯಲ್ಲಿ ತನ್ನ ಕರ್ತವ್ಯ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ಗೆಳೆಯರ ಬಳಗ ತೌಫೀಕ್ ನಗರ ಇವರು ಗುರುತಿಸಿಕೊಂಡಿರುವ ಸಾಧಕರು ಸಮದ್ ಉಳ್ಳಾಲ. ಅಭಿನಂದನೆಗಳು ಸಮದ್ ಉಳ್ಳಾಲ ಇವರಿಗೆ. ನೆಕ್ಸ್ಟ್ ಸಂಘ ಸಂಸ್ಥೆಗಳ ಸನ್ಮಾನದಲ್ಲಿ ಬಿ ಬಾಯ್ಸ್ ಅಲೆಕಲ ಇದರ ಮುಖಂಡರಾದ ಸಲೀಂ ರವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಿ ಬಾಯ್ಸ್ ಅಲೆಕಲ ಈ ಸಂಘ ಸಂಸ್ಥೆಗೆ ಮಾಡುವ ಸನ್ಮಾನದಲ್ಲಿ ಸಲೀಂ ರವರು ಬಿ ಬಾಯ್ಸ್ ಪರವಾಗಿ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೆವು. ಶಾಸಕರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸುತ್ತಿದ್ದಾರೆ. ಬಿ ಬಾಯ್ಸ್ ಅಲೆಕಲ ಸಂಘ ಸಂಸ್ಥೆಗೆ ಅಭಿನಂದನೆಗಳು. ಸನ್ಮಾನ ಸ್ವೀಕರಿಸಿದ ಸಲೀಂ ರವರಿಗೂ ಅಭಿನಂದನೆಗಳು. ಗೈಸ್ ಅಲೆಕಲ ಇದರ ಪರವಾಗಿ ಶಕೀಲ್ ರವರು ಸನ್ಮಾನವನ್ನು ಸ್ವೀಕರಿಸಬೇಕು. ಮೆಹಫಿಲ್ ಗೈಸ್ ಅಲೆಕಲ ಈ ಸಂಘದ ಸಮಾಜ ಸೇವೆಯನ್ನ ಗೆಳೆಯರ ಬಳಗವು ಗುರುತಿಸಿದೆ. ಮೆಹಫಿಲ್ ಗೈಸ್ ಅಲೆಕಲ ಈ ಸಂಘಕ್ಕೆ ಅಭಿನಂದನೆಗಳು. ಇದೀಗ ನಮ್ಮ ಶಾಸಕರು ಸಾರ್ವಜನಿಕ ನೀರಿನ ವ್ಯವಸ್ಥೆಯನ್ನ ಉದ್ಘಾಟಿಸುತ್ತಿದ್ದಾರೆ. ಇವರು ನಿರ್ಗಮಿಸುವಾಗ ತೌಫೀಕ್ ನಗರಕ್ಕೆ ಪ್ರವೇಶವಾಗುವ ಮುಖ್ಯ ರಸ್ತೆಯಲ್ಲಿರುವಂತಹ
ಸಾರ್ವಜನಿಕ ನೀರಿನ ವ್ಯವಸ್ಥೆಯನ್ನು ಉದ್ಘಾಟಿಸುವವರಿದ್ದಾರೆ. عيناي شوقا ولطيبة طرفة أشقت فأتيت إلى حبيبي فدمت يا قلب ورفقا صلي على محمد السلام عليك يا رسول الله السلام عليك حبيبي يا نبي الله السلام عليك يا رسول الله السلام عليك حبيبي يا نبي الله يا رسول الله قلب بالحق تعلق وبغار تعلق فأتيت إلى حبيبي فدم يا قلب ورفقا صلي على محمد السلام عليك يا رسول الله السلام عليك حبيبي يا نبي الله السلام عليك يا رسول الله السلام عليك حبيبي يا نبي الله يا رسول الله السلام عليكم. السلام عليكم. ನಾ ಬರೆಯೋ ಕವಿತೆಯೊಳಡಗಿದ ಪ್ರಣಯವು ನಬಿಯವರ ಮೇಲೆ ನಾಡೋ ಹಾಡಿನ ರಾಗದಿ ನುಡಿಸುವ ಪ್ರಣಯದ ಆಲೀಲೆ ನಾ ಬರೆಯೋ ಕವಿತೆಯೊಳಡಗಿದ ಪ್ರಣಯವು ನಬಿಯವರ ಮೇಲೆ ನಾಡೋ ಹಾಡಿನ ರಾಗದಿ ನುಡಿಸುವ ಪ್ರಣಯದ ಆಲೀಲೆ ಆ ತೋರುವ ಪ್ರಣಯದಿ ಬರೆಯೋ ಕವನದಿ ಸಾಲುಗಳು ನೆಬಿಯೋ ಕಾಣಲು ಹಂಬಲವೋ ಸಾಲುಗಳು ನೆಬಿಯೋ ಕಾಣಲು ಹಂಬಲವೋ ಎತ್ತಿದ ಕೈಯೋ ನೆಬಿ ಶೂನ್ಯದಿ ಎಂಬ ಭಯವೇ ಅಲಯದ ಪ್ರೇಮಾನಿದಿಯೇ ಆಶಿಕಿಗಳ ಮನವೇ ಯಾ ರಸೂಲಲ್ಲಾಹ್ ನಾ ಬರೆಯೋ ಕವಿತೆಯೊಳಡಗಿದ ಪ್ರಣಯವು ನಬಿಯವರ ಮೇಲೆ ನಾಡೋ ಹಾಡಿನ ರಾಗದಿ ನುಡಿಸುವ ನಯದಿ ಆಲೀಲೆ ಆ ಪುಣ್ಯ ಪಾದ ಸ್ಪರ್ಶದ ಮಣ್ಣಿನ ಕನವು ನಾನಲ್ಲ ಆ ಮುತ್ತಿನ ಪಾದಕ್ಕೆ ರಕ್ಷೆಯು ಆಗುವ ಅಗ್ಯವು ನನಗಿಲ್ಲ ಆ
ಆ ಪುಣ್ಯ ಪಾದ ಸ್ಪರ್ಶದ ಮಣ್ಣಿನ ಕನವು ನಾನಲ್ಲ, ಆ ಮುತ್ತಿನ ಪಾದಕ್ಕೆ ರಕ್ಷೆ ಆಗುವ ಭಾಗ್ಯವು ನನಗಿಲ್ಲ. ಆ ಸನ್ನಿಧಿ ಸೇವಕನಾಗು ಪುಣ್ಯವು ನನಗೆ ನೀಡಿಲ್ಲ, ಆ ಸನ್ನಿಧಿ ಸೇವಕನಾಗು ಪುಣ್ಯವು ನನಗೆ ನೀಡಿಲ್ಲ. ಈ ಪಾಪಿಯ ಮನದಿಂದ ಆಸೆಯು ಎಂದಿಗೂ ಅಲೆಯಲ್ಲ. ಅವರು ಇವರು ಹಲವರು ಕಂಡ ಮದೀನವಾನ ಕಂಡಿಲ್ಲ. ಭಾಗ್ಯವು ನನಗ್ಯಾಕಿಲ್ಲ. ನಾ ಬರೆಯೋ ಕವಿತೆಯುಲಡಗಿದ ಪ್ರಣಯವು ನಬಿಯವರ ಮೇಲೆ. ನಾಡು ಆಡಿನ ರಾಗದಿ ನುಡಿಸು ಪ್ರಣಯದ ಲೀಲೆ. വദനം നിലാവിനഴകാണ്, വഴികളിലേറും സ്തുതിയാണ്. വചനമതാത്മസുഖമാണ്, വഴികളിൽ സുഗന്ധപ്പുമണമാണ്. വദനം നിലാവിനഴകാണ്, വഴികളിലേറും സ്തുതിയാണ്. വചനമതാത്മസുഖമാണ്, വഴികളിൽ സുഗന്ധപ്പുമണമാണ്. അജബുകളനവധിയായി തിരിഞ്ഞൊരു മലരാണ്, അഹദവനകിലരിലായി കഴിഞ്ഞൊരു നബിയാണ്. അജബുകളനവധിയായി തിരിഞ്ഞൊരു മലരാണ്, അഹദവനകിലരിലായി കഴിഞ്ഞൊരു നബിയാണ്. ജിഅ്തു ഇലാ റൗളതിക ഖൽബൻ മഅ്ശൂഖാ, ജിഅ്തു ഇലാ റൗളതിക ഖൽബൻ മഅ്ശൂഖാ. വദനം നിലാവിനഴകാണ്, വഴികളിലേറും സ്തുതിയാണ്. വചനമതാത്മസുഖമാണ്, വഴികളിൽ സുഗന്ധപ്പുമണമാണ്. അകലെയോർമകൾ വസിക്കുന്നൊരിടമാണ്, അഴകിൽ ചെന്നിതാ വസിക്കുന്നൊരടകാണ്. അകലെയോർമകൾ വസിക്കുന്നൊരിടമാണ്, അരികിൽ ചെന്നിതാ ഇരിക്കുന്നൊരടകാണ്. എന്നും മദീനത്തായിന്റെ മധുഹുലകും, ഒന്നും കാണാനായി കൽബ് കൊതി പറയും. ഒന്നും മദീനത്തായിന്റെ മധുഹുലകും, ഒന്നും കാണാനായി കൽബ് കൊതി പറയും. മതിമലരെ മധുമഴകെ മുത്തുനബി മഹബൂബേ, മതിമലരെ മധുമഴകെ മുത്തുനബി മഹബൂബേ. ജിഅ്തു ഇലാ റൗളതിക ഖൽബൻ മഅ്ശൂഖാ, ജിഅ്തു ഇലാ റൗളതിക ഖൽബൻ മഅ്ശൂഖാ. വദനം നിലാവിനഴകാണ്, വഴികളിലേറും സ്തുതിയാണ്. വചനമതാത്മസുഖമാണ്, വഴികളിൽ സുഗന്ധപ്പുമണമാണ്. വദനം നിലാവിനഴകാണ്, വഴികളിലേറും സ്തുതിയാണ്. വചനമതാത്മസുഖമാണ്, വഴികളിൽ സുഗന്ധപ്പുമണമാണ്. അസ്സലാമു അലൈക്കും. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ഹസ്ബി റബ്ബി ജല്ലല്ലാഹ് മാ ഫീ ഖൽബി ഖൈറുല്ലാഹ് നൂർ മുഹമ്മദ് സല്ലല്ലാഹ് ലാ ഇലാഹ ഇല്ലല്ലാഹ്. ഹസ്ബി റബ്ബി ജല്ലല്ലാഹ് മാ ഫീ ഖൽബി ഖൈറുല്ലാഹ് നൂർ മുഹമ്മദ് സല്ലല്ലാഹ് ലാ ഇലാഹ ഇല്ലല്ലാഹ്. तेरे सदके में आका सारे जहां को दीन मिला दे, दीनों ने कलमा पढ़ा ला
हस्बी रब्बी जल्लल्लाह माफी कल्बी खैरुल्लाह नूर मोहम्मद सल्लल्लाह ला इलाहा इल्लल्लाह सिमत नबी वो जल गया आका से उसने कहा गर वो नबी बदलाओ जरा मेरे मोटी में क्या सिमत नबी वो जल गया आका से उसने कहा गर वो नबी बदलाओ जरा मेरे मोटी में क्या आका का फरमान हुआ आका का फरमान हुआ जुल्फजली सुबहान हुआ फिर भी लब पर कर बोला ला इलाहा इल्लल्लाह हस्बी रब्बी जल्लल्लाह माफी कल्बी खैरुल्लाह नूर मोहम्मद सल्लल्लाह ला इलाहा इल्लल्लाह वो जो बिलाल अबशी है सर्व नबी का प्यारा है दुनिया की हर आशिक की आंखों का वो तारा है वो जो बिलाल अबशी है सर्व नबी का प्यारा है दुनिया की हर आशिक की आंखों का वो तारा है जुल्म हुए इतने उन पर जुल्म हुए इतने उन पर सीने पे रखा पत्थर फिर भी लब पर कर बोला ला इलाहा इल्लल्लाह हस्बी रब्बी जल्लल्लाह माफी कल्बी खैरुल्लाह नूर मोहम्मद सल्लल्लाह ला इलाहा इल्लल्लाह तेरे सदके में आका सारे जहां को दीन मिला दे दीनों ने कलम पढ़ा ला इलाहा इल्लल्लाह हस्बी रब्बी जल्लल्लाह माफी कल्बी खैरुल्लाह नूर मोहम्मद सल्लल्लाह ला इलाहा इल्लल्लाह बोलो मदीना मदीना दीना बोलो मदीना 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 बोलो मदीना 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 बोल मदीना 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 नकली वितना कशवल नकया न तोर सीना नकली वितना कशवल नकया न तोर सीना मेरे आरिज़ो मुहम्मदी मेरे आरिज़ो मुहम्मदी मेरे दोस्त तुझो मदीना बोलो मदीना 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 ओ मदीना 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 बोलो मदीना 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 मेरे दिल तड़प रहा है मेरे ज़रा आंद सीना मेरे दिल तड़प रहा है मेरे ज़रा आंद सीना न कर मेरे आरिज़ो मुहम्मदी मेरे आरिज़ो मुहम्मदी मुझे ले चलो मदीना बोलो मदीना 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 बोलो मदीना 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 बोलो मदीना 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 नईमा नजर तो क्या है मैं गरीब हूँ यही माँ नईमा नजर तो क्या है मैं गरीब हूँ यही माँ मेरे आरिज़ो मुहम्मदी मेरे आरिज़ो मुहम्मदी मुझे ले चलो मदीना बोलो मदीना 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 बोलो मदीना 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 बोलो मदीना 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 नकली विताक शवल नकया रतोल सीना नकली विताक शवल नकया
तूर सीना मेरे आरिज़ो मुहम्मदी मेरे आरिज़ो मुहम्मदी मुझे ले मदीना बोलो मदीना 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 बोलो मदीना दीना मदीना बोलो मदीना 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 बोलो मदीना 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 अस्सलाम റബ്ബേ നീ നോക്കിയാണ്ടുള്ള മനുഷ്യക്ക് നിന്റെ പേര് ഇല്ല മറിപ്പു നക്ക് നെനപ്പേ ഇല്ല സ്വർഗ ഞങ്ങ കാണുകയില്ല കൊത്തി ബോർഡോട് ദുനിയാവൂ ഞങ്ങൾക്ക് ഇന്ത്യകമയ്യാവൂ 5 വക്തോട് നിസ്കാര മറന്ന് എല്ലാരും മറഞ്ഞാറ അല്ലാണ്ടൊണങ്ങ മറഞ്ഞമ സൈത്താന്റെ പെരുകൽ പോയമ ഞങ്ങ ആകെ ദോഷ നീ ഉണ്ട് മാപ്പാക്ക റബ്ബനി നങ്ക് റബ്ബേ നീ നോക്കിയാണ്ടുള്ള മനുഷ്യക്ക് നിന്റെ പേടി ഇല്ല മറിപ്പു നക്ക് നെനപ്പേ ഇല്ല സ്വർഗ ഞങ്ങ കാണുകയില്ല ഒരു മനുഷ്യനല്ല ഇത് ആരൂടെ കണ്ടതില്ല ഒരു മനുഷ്യ തപ്പാക്കെങ്ക് അവനക്ക് സ്വർഗ ഗ്യാരണ്ടില്ല നിസ്കാത്ത പായിൽ നങ്ങ കരഞ്ഞതു ആക്കുതില്ല വർണ്ണോര കബറുടെ ഉൾക വിശാലമാക്കി തന്നൊരു ആല ജീവന നങ്ക് വിശാലമല്ല ജീവനങ്ക് തന്നൊരു അല്ല കാസ് നിറഞ്ഞു ദുന്യാവില്ല ശിക്ഷೆ തന്നൊരു നരകത്ത് ജാല ബുൽപൊರೆ കണ്ണ് ഭൂമിര മണ്ണ് എല്ലാ തന്നൊരു റബ്ബുടെ മഹിമ നാനും മരിക്കിற കബറുడు കെറുക്കിற ചൊല്ലൊരു പേടി ബിയാര ಬೇನೋ റബ്ബേ നീ നോക്കിയാണ്ടുള്ള മനുഷ്യക്ക് നിന്റെ പേടി ഇല്ല മരിപ്പു നക്ക് നെനപ്പേ ഇല്ല സ്വർഗ ഞങ്ങ കാണുകയില്ല അസ്സലാമു അലൈക്കും വറഹ്മത്തുള്ളാഹി വബറകാതുഹു ಧನ್ಯವಾದಗಳು. ಗೌರವವನ್ನು ಸ್ವೀಕರಿಸಿದಂತಹ ಅದ್ದೂರ್ ಅವರಿಗೆ ಹಾಗೂ ಅಭಿನಂದಿಸಿದಂತಹ ಜನಾಬ್ ಮಕ್ಸೂದ್ ಖಾನ್ ಅವರಿಗೆ ತೌಫೀಕ್ ನಗರದ ಹಿರಿಯ ನಾಗರಿಕರಿಗೆ ಗೆಳೆಯರ ಬಳಗದ ವತಿಯಿಂದ ಜನಾಬ್ US ಅಯ್ಯೂಬ್ ತೌಫೀಕ್ ನಗರದ ಜನಾಬ್ US ಅಯ್ಯೂಬ್ ಇವರ ಪರವಾಗಿ ಇವರಿಲ್ಲದೆ ಇವರ ಪರವಾಗಿ ಯಾರಾದರೂ ಈ ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. US ಅಯ್ಯೂಬ್. ಇನ್ನೋರ್ವ ಹಿರಿಯ ನಾಯಕರು ಅಲ್ಹಾಜ್ ಅಬ್ಬಾಸ್ ಹಾಜಿ. ಜನಾಬ್ UH ಮೊಹಮ್ಮದ್ ಅವರ ಪರವಾಗಿ ಅವರ ಪುತ್ರ ಇಮ್ತಿಯಾಜ್ ಅವರು ಈ ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇನ್ನೋರ್ವ ಹಿರಿಯ ಅಬ್ದುಲ್ ರಹಮಾನ್. शराफत के वले मर जाने से इसले शराफत के वले मर जाने से इसले या सुल्तान जान सजान या सुल्तान जान सजान आजा आजा ए जले शराफत के वले मर जाने से सले शराफत के वले मर जाने से सले इमसिल कुलिरुम सरसाने शौकिन्नुरवाए उनरुम फर्क सरमदर साए शमसा इमसिल कुलिरुम सरसाने शौकिन्नुरवाए उनरुम फर्किन सरमदर साए शमसा गरीब नवाजे अज मेरे गरीब नवाजे अज मेरे से को नाल रे शराफत के वले मर जाने से सले शराफत के वले मर जाने से सले इश्किन मधु इन्ने दिना हरिगिल मनु हिंसा ഇഴലിന്നേരും മനസ്സിനെ ശർത്തായ കൽബിൽ
ഇരഞ്ചൊൽ കൊലരും സൽസാനെ ചൗക്കിന്നുറവായേ ഇരളിന്നേരം മനസ്സിന് ശർത്താകെ കൽബിൽ ഗരീബ് നവാസെ അജ്മേരെ ഗരീബ് നവാസെ അജ്മേരെ शेको शेको नालरे शराफत के वले मर जाने से सले शराफत के वले मर जाने से सले। अस्सलाम वालेकुम। ಅಭಿನಂದನೆಗಳು ಸಲ್ಮಾನ್ ಫಾರಿಸ್ ಅವರಿಗೆ ಹಾಗೂ ಧನ್ಯವಾದಗಳು ಜನಾಬ್ ಮಕ್ಸೂದ್ ಖಾನ್ ಅವರಿಗೆ. ಜನಾಬ್ ಮಕ್ಸೂದ್ ಖಾನ್ ರವರು ನಮ್ಮ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಹ್ಮದು ವನಸಲ್ಲಿ ಅಲಾ ರಸೂಲ್ ಕರೀಂ ಅಮ್ಮಾಬಾದ್. ಇಷ್ಟು ಮಕ್ಕಳದು ಪ್ರೋಗ್ರಾಮ್ಗೆ ಬಂದುಬಿಟ್ಟು ಭಾಳ ಖುಷಿ ಆಯಿತು ನನಗೆ. ಎಷ್ಟೋ ಫಂಕ್ಷನ್ಗಳಿಗೆ ಹೋಗಿದ್ದೀವಿ, ಮನಸ್ಸು ಭಾಳ ಬೇಜಾರು ಇರುತ್ತೆ ನನಗೆ. ಏನು ಬರೀ ಪೊಲಿಟಿಕಲ್ಗಳು, ಅವರು ಇವರು ದೊಡ್ಡ ದೊಡ್ಡ ಜನ, ಬರೀ ರಾಜನೀತಿದು ಮಾತುಗಳು, ಡ್ಯಾನ್ಸ್ಗಳು, ಹಾಡುಗಳು ಇರುತ್ತೆ, ಮನಸ್ಸು ಸುಖಾನೇ ಇರಲ್ಲ. ನಂದು ಸ್ವಲ್ಪ ಕನ್ನಡ ಹೆಚ್ಚು ಕಡಿಮೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಪ್ರೋಗ್ರಾಮ್ ನೋಡಿಬಿಟ್ಟು ಮಕ್ಕಳಿಗೆ ನೋಡಿಬಿಟ್ಟು ಇವ್ರು ಓದ್ತಾ ಇರೋದು, ಅವ್ರ ಅಜಾನ್ ಹೇಳಿದ್ದು, ಅವನು ನಾತ್ ಹೇಳಿದ್ದು, ಎಲ್ಲರೂ ಹೇಳಿದ್ರು. ಬಟ್ ಆ ಹುಡುಗ ನಾತ್ ಹೇಳ್ದ, ಅವ್ನು ಭಾಳ ಮನಸ್ಸಿಂದ ನಬಿ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂದು ನೆನಪಲ್ಲಿ ಅದು ಭಾಳ ಹೃದಯದಿಂದ ಅವನು ಹಾಡ್ದಲ್ಲ, ಕಣ್ಣು ಮುಚ್ಕೊಂಡು ಅವನು ಆ ಜ್ಞಾನದಲ್ಲಿ ಮದೀನೆಗೆ ಹೋಗ್ಬಿಟ್ಟಿದ್ದ ಅವನು. ಅದು ನೋಡಿಬಿಟ್ಟು ತುಂಬ ಖುಷಿ ಆಯಿತು. 1,000 ರೂಪಾಯಿ ಇಲ್ಲ, 1 ಕೋಟಿ ರೂಪಾಯಿ ಕೊಟ್ಟರು ಕಡಿಮೆನೇ ಅವನಿಗೆ. ಅದೇ ಥರ ಎಲ್ಲರಿಗೆ ಅವಂದು ಅದೇ ಥರ ಪ್ರೀತಿ ಮದೀನದ ವಿಷಯದಲ್ಲಿ, ನಬಿದು ವಿಷಯದಲ್ಲಿ ನಮಗೂ ಬರಲಿ, ನಿಮಗೂ ಬರಲಿ, ಎಲ್ಲರಿಗೂ ಬರಲಿ. ಮತ್ತು ಇಲ್ಲಿ ಕೂತಿರೋದು ಈ ಮಕ್ಕಳಿಗೆ ಒಂದು ಗಿಫ್ಟ್ ಕೊಡ್ತೀನಿ. ಯಾರ್ಯಾರಿಗೆ ಬೇಕು? ಮಿಕ್ಕಿತ್ತು ಮಕ್ಕಳಿಗೆ ಬೇಡ, ಎಲ್ಲರಿಗೆ ಬೇಕು ಅಲ್ಲ. ನೀವು ಜೀವನದಲ್ಲಿ ಸುಖವಾಗೇ ಇರಬೇಕಂದ್ರೆ, ಜೀವನದಲ್ಲಿ ಎಲ್ಲರೂ ನಿಮಗೆ ಪ್ರೀತಿ ಮಾಡಬೇಕು, ಮರ್ಯಾದೆ ಕೊಡಬೇಕು ಅಂದರೆ, ಮನುಷ್ಯರ ಥರ ನೋಡಬೇಕಂದ್ರೆ ನೀವು ಒಂದು ಕೆಲಸ ಮಾಡಬೇಕು. ತಂದೆ ತಾಯಿಗೆ ಸುಖವಾಗ ನೋಡ್ಕೋಬೇಕು. ಅವ್ರ ಖುಷಿಗೆ ಬೇಕಾಗಿರೋ ಥರ ಜೀವನ ಮಾಡಿದ್ರೆ ಈ ಜೀವನದಲ್ಲಿ ನೀವು ರಾಜ ಮಾಡ್ತೀರಾ. ತಂದೆ ತಾಯಿಗೆ ನೀವು ಕಷ್ಟ ಕೊಟ್ಟರೆ ಈ ಜೀವನದಲ್ಲಿ ನೀವು ನಾಯಿ ಥರ ಬದುಕ್ತೀರಾ, ನಾಯಿ ಥರ ಸತ್ತೋಗ್ಬಿಡ್ತೀರಾ. ನಾನು ಈ ಕುರಾನ್ ಬಗ್ಗೆ ಹೇಳ್ತೀನಿ. ಜೀವನ ಮಾಡೋಕ್ಕೆ ಇದು ಒಂದು ಮೆನ್ಯೂ, ಜೀವನ ಮಾಡೋಕ್ಕೆ ಒಂದು ದಾರಿ, ಜೀವನ ಮಾಡೋಕ್ಕೆ ಕತ್ತಲಲ್ಲಿ ಒಂದು ಟಾರ್ಚ್ ಥರ ಇದು ಕುರಾನ್. ಇದು ಮೊಹಮ್ಮದ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಕಡೆಯಿಂದ ದೇವರು ನಮಗೆ ಕೊಟ್ಟಿರೋದು. ಇದು ಏನಂದ್ರೆ ಬರೀ ಓದೋದು ಅಲ್ಲ. ಜನಗಳು ಎಲ್ಲ ಈಗ ತುಂಬ ಜನ ಓದ್ತಾ ಇದ್ದಾರೆ, ಕುರಾನ್ ಓದ್ತಾರೆ, ತುಂಬ ಒಂದು ಭಾಳ ಡಿಸೈನಿಂದ ಓದ್ತಾರೆ. ಬಟ್ ಅದ್ರದ್ದು ಅರ್ಥ ಗೊತ್ತಿರಲ್ಲ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಂತ ಹೇಳ್ತಾರೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಂದರೆ ಏನಂತ ಗೊತ್ತಿಲ್ಲ. ತಮಾಮ್ ತಾರೀಫ್ ದೇವ್ರದ್ದೇ ಇದೆ. ಯಾಕೆ ದೇವ್ರದ್ದೇ ಇದೆ? ದೇವ್ರು ಏನು ನಮಗೆ ಈ ಕತ್ತಲಲ್ಲಿ, ಕತ್ತಲ್ ಅಂದರೆ ನೈಟಲ್ಲಿ ಓಡಾಡಬೇಕಂದ್ರೆ ನಮಗೆ ಕಣ್ಣಿಗೆ ಕಾಣಲ್ಲ. ಕಣ್ಣಿಗೆ ಕಾಣಬೇಕಂದ್ರೆ ಟಾರ್ಚ್ ಬೇಕು. ಜೀವನದಲ್ಲಿ ನಮಗೆ ಜೀವನ ಮಾಡಬೇಕು, ಯಾವ ರೀತಿಯಿಂದ ಜೀವನ ಮಾಡಬೇಕು, ಯಾವ ರೀತಿಯಿಂದ ನಾವು ಬದುಕಬೇಕು ಅಂತ ತೋರ್ಸಕ್ಕೆ ನಮ್ಮ ಅಲ್ಲಾ ರಬ್ಬುಲ್ ಇಜ್ಜತ್ ನಮಗೆ ಕೊಟ್ಟಿರೋದು ಏನನ್ನು? ಕುರಾನ್ ಓದ್ತೀರಾ ನೀವು? ಓದ್ತೀರಾ? ಅಲ್ಲಾ ಎಷ್ಟಿರೋದು? ನಬಿ ಎಷ್ಟಿರೋದು? ತುಂಬ ಇದ್ದಾರೆ. ಲಾಸ್ಟ್ ಪೈಗಂಬರ್ ನಮ್ಮದು ಮೊಹಮ್ಮದ್ ಪೈಗಂಬರ್. ಚಿಕ್ಕ ವಯಸ್ಸಲ್ಲಿ ಇದ್ರು ಅಲ್ವಾ, ಆ ಟೈಮಲ್ಲಿ ಎಲ್ಲರೂ ನೋಡಿ ಪ್ರೀತಿ ಮಾಡ್ತಾ ಇದ್ರು. ಯಾಕಂದ್ರೆ ಅವ್ರು ದೊಡ್ಡವ್ರಿಗೆ ಮರ್ಯಾದೆ ಕೊಡ್ತಾ ಇದ್ರು, ಇರೋದು ಬಟ್ಟೆ ನೀಟ್ ಮಾಡಿ ಹಾಕ್ಕೊಳ್ತಾ ಇದ್ರು. ತಂದೆ ತಾಯಿ ಅವ್ರಿಗೆ ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಟ್ಟು ಬೇರೆ ಅವ್ರ ತಂದೆ ತಾಯಿಗೆ ನಮ್ಮ ತಂದೆ ತಾಯಿ ಥರ ನೋಡ್ತಾ ಇದ್ರು. ಒಂದ್ಸಲಿ ಸಹಾಬಾಗೆ ಹೇಳಿದ್ರು. ಸಹಾಬಾ ಯಾರು? ನಬಿ ಜೊತೆ ನಬಿ ಇರೋ ಟೈಮಲ್ಲಿ ಈಮಾನ್ ತಗೊಂಡು ಬಂದಿರೋದವರು ಎಲ್ಲರೂ ಇದ್ರು. ಆ ಟೈಮಲ್ಲಿ ಹೇಳಿದ್ರು, ನಮ್ದು ತಾಯಿ ಆಮಿನಾ ಬದುಕಿರ್ತಾ ಇದ್ರೆ
ಈ ಟೈಮಲ್ಲಿ ಇರ್ತಾ ಇದ್ರೆ, ನಾನು ಆ ಟೈಮಲ್ಲಿ ನಮಾಜ್ ಮಾಡ್ತಾ ಇದ್ರೆ, ನಿಸ್ಕಾರಿಗ್ ಮಾಡ್ತಾ ಇದ್ರೆ, ನಿಸ್ಕಾರಿಗ್ ಓದ್ತಾ ಇದ್ರೋ ಟೈಮಲ್ಲಿ ನನಗೆ ನನ್ನ ತಾಯಿ ಆಮಿನಾ ಮೊಹಮ್ಮದ್ ಅಂತ ಕರೀತಾ ಇದ್ರೆ ನಾನು ನಮಾಜಿನೂ ಬಿಟ್ಟು ಹೋಗ್ಬಿಡ್ತಾ ಇದ್ದೆ. ಅಂಥ ತಾಯಿದು ಸಲಹೆ ಇರೋದು, ತಂದೆದು ಪೊಸಿಷನ್ ಇರೋದು. ತಾಯಿ ತಂದೆಗೆ ನೀವು ಮರ್ಯಾದೆ ಕೊಡಬೇಕು, ತಾಯಿ ತಂದೆದು ಮಾತು ಕೇಳಬೇಕು, ದೀನ್ದು ರಾಸ್ಯದಲ್ಲಿ ನಡಿಬೇಕು. ಈ ದುನಿಯಾ ನಿಮ್ಮದು, ಈ ಪ್ರಪಂಚ ನಿಮ್ಮದು, ಮುಂದೆದು ಭವಿಷ್ಯ ನೀವು. ತೌಫೀಕ್ ನಗರ್ದು, ಅಲೆಕಾಲದು, ಉಳ್ಳಾಳದು, ನೀವು ಅದೇ ಈಮಾನ್ದಾರಿಯಲ್ಲಿ ಇರಬೇಕಂದ್ರೆ ನೀವು ಈ ಕುರಾನ್ಗೆ ಕೈಯಿಂದ ಗಟ್ಟಿ ಹಿಡ್ಕೊಂಡು ಕುರಾನ್ ಏನು ಹೇಳ್ತಾ ಇದ್ದಾರೆ ಅಂತ ಆ ಕುರಾನ್ ಮಾತಲ್ಲಿ ಜೀವನ ಮಾಡಿದ್ರೆ ಪ್ರಪಂಚದು ನಿಮ್ದೆ, ಜನ್ನತ್ತು ನಿಮ್ದೆ. ಇವಾಗಿಂದ ನೀವು ತೀರ್ಮಾನ ಮಾಡ್ಕೋಬಿಡಿ, ಈ ಕುರಾನ್ ಬರೀ ಓದಕ್ಕೆ ಇಲ್ಲ, ನಮಗೆ ನಡೆಯಕ್ಕೆ. ಆ ಮಾತು ಒಂದೊಂದು ಮಾತಲ್ಲಿ ನಮಗೆ ಲಾಭನೇ ಇರೋದು, ನಷ್ಟ ಇಲ್ಲ. ಜೀವನದಲ್ಲಿ ಕಷ್ಟ ಕೊಡೋದು ದೇವರು ಇಷ್ಟಪಡೋದವ್ರಿಗೆ. ನಾನು ಒಂದು ಮಾತು ಹೇಳಿಬಿಟ್ಟು ಮಾತಿಗೆ ನಾನು ಇದು ಮಾಡ್ತೀನಿ, ಟೈಮ್ ಆಗಿಬಿಟ್ಟಿದೆ, ಬರೀ 5 ನಿಮಿಷ ಹೇಳಿ ಅಂತ ನಮ್ಮದು ಎಲ್ಲ ಫ್ರೆಂಡ್ಸ್ ಅವರು ಹೇಳಿದ್ರು. ಸರಿ, ಕನ್ನಡದಲ್ಲಿನೂ ಬರೋಲ್ಲ, ಉರ್ದುದಲ್ಲಿ ಒಂದು ಮಾತು ಹೇಳಿಬಿಟ್ಟು ನನ್ನ ಮಾತಿಗೆ ಮುಗಿಸ್ತೀನಿ. मुश्किलों से अर्थ आगतಲ್ಲ, मुश्किलों से भागना आसान होता है, मुश्किलों से भागना आसान होता है. हर मुश्किल वक्त जिंदगी में एक इम्तिहान होता है. मुश्किलों का सामना जो डटकर करता है उसके कदमों में ये सारा जहान होता है. वाखुद दावाना अल्हम्दुलिल्लाहि रब्बिल आलमीन. अस्सलाम वालेकुम. ಮೊಹಮ್ಮದ್ ಶಿಹಾನ್, ನೂರುಲ್ ಹುದಾ ಮದ್ರಸಾ, ಮಿಲತ್ ನಗರ. ركت عيناي شوقا ولطيبة ذرفت عشقا فأتيت إلى حبيبي فاهتن يا قلب ورفقا صل على محمد السلام عليك يا رسول الله السلام عليك يا حبيبي يا نبي الله يا رسول الله السلام عليك يا رسول الله السلام عليك يا حبيبي يا نبي الله يا رسول الله. قلب بالحق تعلق وبغار وتعلق يبكي يسأل خالقه فأتاه الوحي فأشرى اقرأ اقرأ يا محمد السلام عليك يا رسول الله السلام عليك يا حبيبي يا نبي الله يا رسول الله السلام عليك يا رسول الله السلام عليك يا حبيبي يا نبي الله يا رسول الله. لا طيبة جدك سبت برسول الله محبات بالروضة سكنت روحي وجوال الهادي محمد. لا طيبة جدك سبت برسول الله محبات بالروضة سكنت روحي وجوال الهادي محمد. السلام عليك يا رسول الله السلام عليك يا حبيبي يا نبي الله يا رسول الله السلام عليك يا رسول الله السلام عليك يا حبيبي يا نبي الله يا رسول الله. ಕಿರಾತ್ನ ಫಲಿತಾಂಶ ಬಂದಿದೆ. ಕಿರಾತಲ್ಲಿ ಫಸ್ಟ್ ಪ್ರೈಸ್ ಅಕ್ಕರಕೆರೆಯ ಜನ್ನತುಲ್ ಉಲೂಮ್ ಮದ್ರಸದ ಶಹಲ್, ಅಭಿನಂದನೆಗಳು. ಕಿರಾತಲ್ಲಿ ಫಸ್ಟ್
ಅಕ್ಕರಕರೆ ಜನ್ನತುಲ್ ಮದ್ರಸದ ಶಹಲ್ ದ್ವಿತೀಯ ಬಹುಮಾನ ಕಿರಾತ್ನಲ್ಲಿ ಹಳೆಕೋಟೆ ಮರ್ಕಲ್ ಇಸ್ಲಾಂ ಮದ್ರಸದ ಮೊಹಮ್ಮದ್ ಫವಾಸ್. ಹಳೆಕೋಟೆ ಮರ್ಕಲ್ ಇಸ್ಲಾಂ ಮದ್ರಸದ ಮೊಹಮ್ಮದ್ ಫವಾಸ್ ಕಿರಾತಲ್ಲಿ ದ್ವಿತೀಯ ಬಹುಮಾನವನ್ನು ಸ್ವೀಕರಿಸಿದ್ದಾರೆ. ಮೊಹಮ್ಮದ್ ಫವಾಜ್ಗೆ ಅಭಿನಂದನೆಗಳು. ಪ್ರಥಮ ಬಹುಮಾನ ಕಿರಾತಲ್ಲಿ ಅಕ್ಕರಕರೆ ಜನ್ನತುಲ್ ಉಲೂಮ್ ಮದ್ರಸದ ಶಹಲ್. ಅಭಿನಂದನೆಗಳು ಶಹಲ್. ಹಾಗೂ ಬಹುಮಾನವನ್ನು ನೀಡಿದಂತಹ ಜನಾಬ್ ಮಕ್ಸೂದ್ ಖಾನ್ ರವರಿಗೆ ಧನ್ಯವಾದಗಳು. 26 ഉമർ ഷാഹിൽ ഇൻഡിവിജ്വൽ. ആദമന മനസ്സിൽ തെളിഞ്ഞോ നബി തങ്ങള ഞങ്ങളോ നബി നബി ലോകത്തെ നബി റഹ്മത്ത് ചെറിഞ്ഞോ ഈനാണ് മുഹമ്മദ് നബി റോപെത്തനാൽ മനമുറിയോണോ ഇസ്കു ചെറിയോണോ മത് പാടോണോ റബിയുൽ ആഗമന മനസ്സിൽ തെളിഞ്ഞോ നബി തങ്ങള ഞങ്ങളോ നബി നബി ലോകത്തെത്തിയ നബി റഹ്മത്ത് ചെറിഞ്ഞോ ഈനാണ് മുഹമ്മദ് നബി റോപെത്തനാൽ മനമുറിയോണോ ഇസ്കു ചെറിയോണോ മത് പാടോണോ. അസ്സലാമലൈക്കും. വദനം നിലാവിനഴകാണ് വഴികളിലേറും സ്തുതിയാണ് വചനമതാത്മസുഖമാണ് വഴികളിൽ സുഗന്ധപുമനമാണ് വദനം നിലാവിനഴകാണ് വഴികളിലേറും സ്തുതിയാണ് വചനമതാത്മസുഖമാണ് വഴികളിൽ സുഗന്ധപുമനമാണ് അജബുകളനവധിയാ തിരിഞ്ഞൊരു മലരാണ് അഹദവനകിലരിലായി കളിഞ്ഞൊരു നബിയാണ് അജബുകളനവധിയായി കളിഞ്ഞൊരു മലരാണ് അഹദവനകിലരിലായി കളിഞ്ഞൊരു നബിയാണ് ജിത്തു ഇലാ റൗളത്തിക കൽബൻ മഅശൂക ജിത്തു ഇലാ റൗളത്തിക കൽബൻ മഅശൂക വദനം നിലാവിനഴകാണ് വഴികളിലേറും സ്തുതിയാണ് വചനമതാത്മസുഖമാണ് വഴികളിൽ സുഗന്ധപുമനമാണ് അകലെയോർമകൾ ഇശകളിൽ ഇശലൊരുകും അനിലാദാശയിൽ ഇതുവത്തിൻ വിതയൊഴുകും അകലെയോർമകൾ ഇശകളിൽ ഇശലൊരുകും അനിലാദാശയിൽ വിതകത്തിൻ വിതയൊഴുകും എന്നും മദീനത്തായിന്റെ മധുരൊഴുകും ഒന്നും കാണാനായി കൽബി കൊതി പറയും ഒന്നും മദീനത്തായിന്റെ മധുരൊഴുകും ഒന്നും കാണാനായി കൽബി കൊതി പറയും മതിമലരെ മധുമഴകെ മുത്തുനബി മഹബൂബേ മതിമലരെ മധുമഴകെ മുത്തുനബി മഹബൂബേ വദനം നിലാവിനഴകാണ് വഴികളിലേറും സ്തുതിയാണ് വചനമതാത്മസുഖമാണ് വഴികളിൽ സുഗന്ധപുമനമാണ് വദനം നിലാവിനഴകാണ് വഴികളിലേറും സ്തുതിയാണ് വചനമതാത്മസുഖമാണ്
ವഴിகளில் ಸುಗಂಧ ಪವನಮಾನ. ಅಸ್ಸಲಾಮು ಅಲೈಕುಂ. ಇದೀಗ ಫಲಿತಾಂಶ ಬಂದಿದೆ. ಗೆಳೆಯರ ಬಳಗ ತೌಫೀಕ್ ನಗರ ಅಲೇಕಲ ಇದರ ವತಿಯಿಂದ ಮದ್ರಸಾ ಮಕ್ಕಳ ಪ್ರತಿಭಾ ಸ್ಪರ್ಧೆಯು 3 ವಿಭಾಗದಲ್ಲಿ ನಡೆದಿದೆ. ಒಂದು ಕಿರಾತ್, ಮತ್ತೊಂದು ಆಜಾನ್, ಮತ್ತೊಂದು ಹಾಡು. ಕಿರಾತ್ಗೆ ಈಗಾಗಲೇ ಬಹುಮಾನವನ್ನು ವಿತರಿಸಲಾಗಿದೆ ಮತ್ತು ಕಿರಾತ್ಗೆ ಈಗಾಗಲೇ ಬಹುಮಾನ ವಿತರಿಸಲಾಗಿದೆ. ಅವರಿಗೆ ಒಂದು ಸ್ಮರಣಿಕೆಯನ್ನು ನೀಡಲು ಬಾಕಿ ಇದೆ, ಇದೀಗ ಅದನ್ನು ಕೊಡಲಾಗುತ್ತದೆ. ಹಾಗೆ ಆಜಾನಲ್ಲಿ ದ್ವಿತೀಯ ಬಹುಮಾನ ನೂರುಲ್ ಹುದಾ ಮದ್ರಸಾ ಮಿಲ್ಲತ್ ನಗರ ಇದರ ಮೊಹಮ್ಮದ್ ಶಿಫಾನ್ ವೇದಿಕೆಗೆ ಬರಬೇಕು. ಆಜಾನಲ್ಲಿ ದ್ವಿತೀಯ ಬಹುಮಾನ ನೂರುಲ್ ಹುದಾ ಮದ್ರಸದ ಮೊಹಮ್ಮದ್ ಶಿಫಾನ್, ಮೊಹಮ್ಮದ್ ರಿಯಾಜ್ರವರು ನೀಡುತ್ತಿದ್ದಾರೆ. ಮೊಹಮ್ಮದ್ ಶಿಫಾನ್ ಅಭಿನಂದನೆಗಳು. ಆಜಾನಲ್ಲಿ ಪ್ರಥಮ ಬಹುಮಾನ ಫಸ್ಟ್ ಪ್ರೈಸ್ ಕಿಲಿನಿಯಾ ನಗರ ಮದ್ರಸದ ಅಬ್ದುಲ್ ರಾಜಿಕ್ ಕಿಲಿನಿಯಾ ನಗರ ಮದ್ರಸದ ಅಬ್ದುಲ್ ರಾಜಿಕ್ ಆಜಾನಲ್ಲಿ ಪ್ರಥಮ ಬಹುಮಾನ. ಅಭಿನಂದನೆಗಳು. ಈ ಮಕ್ಕಳ ಪ್ರತಿಭಾ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಉತ್ತಮ ತೀರ್ಪನ್ನು ನೀಡಿದಂತಹ ಮುಖ್ಯ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಿದವರು ಜನಾಬ್ ಆರ್ ಕೆ ಮದನಿ ಅಮ್ಮೆಂಬಲ ಆಳ್ವಾಸ್ ಕಾಲೇಜ್ ಇದರ ಉಪನ್ಯಾಸಕರು ಹಾಗೂ ಜನಾಬ್ ಶಮೀರ್ ಸಕಾಫಿ ಉಸ್ತಾದ್ ಇವರಿಗೆ ಗೆಳೆಯರ ಬಳಗದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಡಿನಲ್ಲಿ ದ್ವಿತೀಯ ಬಹುಮಾನವನ್ನು ಇಲ್ಲಿ ಚೀಟಿಯಾಗಿ ಎತ್ತಿ ಚೆಸ್ಟ್ ನಂಬರ್ 20 ಮಿಲ್ಲತ್ ನಗರ ನೂರುಲ್ ಹುದಾ ಮದ್ರಸದ ಶಬಾಬ್ ಇವರಿಗೆ UH ಅಬ್ದುಲ್ ರಹಮಾನ್ ರವರ ದ್ವಿತೀಯ ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅಲಿ ಅಸ್ಗರ್ ಅವರು ಜೊತೆಯಾಗಿ ಸ್ಮರಣಿಕೆ, ಪವಿತ್ರ ಕುರ್ಆನ್, ಮುಸಲ್ಲಾ ಮತ್ತು ಟ್ರೋಫಿ. ಹಾಡಿನಲ್ಲಿ ಪ್ರಥಮ ಬಹುಮಾನ ಇದೀಗ ಜನಾಬ್ ಮಕ್ಸೂದ್ ಖಾನ್ ರವರಿಂದ 1,000 ರೂಪಾಯಿ ನಗದನ್ನು ಸ್ವೀಕರಿಸಿದಂತಹ ಹಳೆಕೋಟೆ ಮರ್ಕಲ್ ಇಸ್ಲಾಂ ಮದ್ರಸದ ವಿದ್ಯಾರ್ಥಿ ಸಲ್ಮಾನ್ ಫಾರಿಶ್ ಹಾಡಿನಲ್ಲಿ ಪ್ರಥಮ ಬಹುಮಾನ. ಮರ್ಕಲ್ ಇಸ್ಲಾಂ ಮದ್ರಸಾ ಹಳೆಕೋಟೆ ಇದರ ವಿದ್ಯಾರ್ಥಿ ಸಲ್ಮಾನ್ ಫಾರಿಶ್ ಪ್ರಥಮ ಬಹುಮಾನ. ಕಿರಾತಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದಂತಹ ಹಳೆಕೋಟೆ ಮರ್ಕಲ್ ಇಸ್ಲಾಂ ಮದ್ರಸದ ಮೊಹಮ್ಮದ್ ಫವಾಜ್ ಅವರು ವೇದಿಕೆಯ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ಪ್ರಥಮ ಬಹುಮಾನವನ್ನು ಸ್ವೀಕರಿಸಿದ ಅಕ್ಕರಕೆರೆ ಜನ್ನತುಲ್ ಉಲೂಮ್ ಮದ್ರಸದ ವಿದ್ಯಾರ್ಥಿ ಶಹಲ್ ಕೂಡ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶಹಲ್, ಅಕ್ಕರಕೆರೆ ಬೇರೆ ವಿದ್ಯಾರ್ಥಿಗಳಿದ್ದಾರಾ? ಸ್ಮರಣಿಕೆಯನ್ನು ಸ್ವೀಕರಿಸಿದಂತಹ ವಿಜೇತ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಈ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಮರಣಿಕೆ ಇದೆ, ಅದನ್ನ ವೇದಿಕೆಗೆ ಬಂದು ಸ್ವೀಕರಿಸಬೇಕು. ಶಾಮಿಲ್ ಮಿಲ್ಲತ್ ನಗರ ನೂರುಲ್ ಹುದಾ ಮದ್ರಸಾ ಶಾಮಿಲ್, ಚೆಸ್ಟ್ ನಂಬರ್ 2 ಶಾಮಿಲ್. ಚೆಸ್ಟ್ ನಂಬರ್ 4 ನೂಹ್ ಇಸ್ಮಾಯಿಲ್ ನುಸ್ರತುಲ್ ಮಸಾಕಿನ್ ಅಲೆಕಲ. ಚೆಸ್ಟ್ ನಂಬರ್ 5 ಮೊಹಮ್ಮದ್ ಸುಹೈಲ್ ಕಿಲಿಯಾ ನಗರ ಮದ್ರಸಾ. ಚೆಸ್ಟ್ ನಂಬರ್ 6 ಮೊಹಮ್ಮದ್ ಮುಜೈನ್ ಚೆಸ್ಟ್ ನಂಬರ್ 6. ಇಂದಿನ ಮಕ್ಕಳ ಪ್ರತಿಭಾ ಸ್ಪರ್ಧೆಯಲ್ಲಿ ಮುಖ್ಯ ತೀರ್ಪುಗಾರರಾಗಿ ಅತ್ಯುತ್ತಮ ತೀರ್ಪನ್ನು ನೀಡಿದಂತಹ ನಮ್ಮ ಆಳ್ವಾಸ್ ಕಾಲೇಜ್ ಇದರ ಉಪನ್ಯಾಸಕರಾದಂತಹ ಜನಾಬ್ ಆರ್ ಕೆ ಮದನಿ ಅಮ್ಮಂಬಲ ಇವರ ವೇದಿಕೆಗೆ ಬಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯುತ್ತಮ ತೀರ್ಪುಗಾರರು ಪ್ರಶಸ್ತಿಯನ್ನು ಪಡೆದಂತಹ ತೀರ್ಪುಗಾರರು ಜನಾಬ್ ಆರ್ ಕೆ ಮದನಿ ಅಮ್ಮೆಂಬಲ ಆಳ್ವಾಸ್ ಕಾಲೇಜಿನ ಉಪನ್ಯಾಸಕರು. ಹಾಗೆಯೇ ಇನ್ನೋರ್ವ ತೀರ್ಪುಗಾರರು ಸಮೀರ್ ಸಕಾಫಿ ಕುಂತೂರ್. ಗೆಳೆಯರ ಬಳಗ ಈ ತೌಫೀಕ್ ನಗರ ಅಲೇಕಲ ಮದ್ರಸಾ ಮಕ್ಕಳ ಪ್ರತಿಭಾ ಸ್ಪರ್ಧೆಯಲ್ಲಿ ಇವತ್ತು ಆಗಮಿಸಿದಂತಹ ಎಲ್ಲರಿಗೂ
ಧನ್ಯವಾದವನ್ನು ಕೂಡ ಹೇಳ್ತಾ ಇದ್ದೀನಿ. ಅದು ಅಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವೀಕ್ಷಕ ವಿವರಣೆಗಾಗಿ ಬಹಳ ಉತ್ತಮ ರೀತಿಯಲ್ಲಿ ನಮಗೆ ಪ್ರೋತ್ಸಾಹಿಸಿದಂತಹ ನಮ್ಮ ರಫೀಕ್ ಹಲೆಕೊಟ್ಟೆ ಇವರಿಗೆ ಅಬ್ದುಲ್ ರಹಮಾನ್ ರವರು ನಮ್ಮ ಕಿರುಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಚೆಸ್ಟ್ ನಂಬರ್ 8 ಮೊಹಮ್ಮದ್ ಶಾಮಿಲ್, ಅಕ್ಕರಕೆರೆ ಜನ್ನತುಲ್ ಮದ್ರಸಾ ಮೊಹಮ್ಮದ್ ಶಾಮಿಲ್. ಚೆಸ್ಟ್ ನಂಬರ್ 9 ಅಫ್ಲಲ್, ನುಸ್ರತುಲ್ ಮಸಾಕಿನ್ ಅಲೆಕರ. ಚೆಸ್ಟ್ ನಂಬರ್ 10 ಅಬ್ದುಲ್ ರಾಜಿಕ್, ಕಿಲುರಿಯ ನಗರ ಮದ್ರಸಾ. 11 ಶಾಹಿಲ್, ಮರ್ಕಲ್ ಇಸ್ಲಾಂ ಮದ್ರಸಾ ಹಲೆಕೋಟೆ. ಚೆಸ್ಟ್ ನಂಬರ್ 11. ಚೆಸ್ಟ್ ನಂಬರ್ 12 ಫರ್ಹಾನ್, ಅಕ್ಕರಕೆರೆ ಜನ್ನತುಲ್ ಉಲೂಮ್ ಮದ್ರಸಾ. ಚೆಸ್ಟ್ ನಂಬರ್ 13 ಫಾರಿಶ್, ನುಸ್ರತುಲ್ ಮಸಾಕಿನ್ ಅಲೆಕಲ. ಫಾರಿಶ್, ನುಸ್ರತುಲ್ ಮಸಾಕಿನ್ ಅಲೆಕಲ. ಚೆಸ್ಟ್ ನಂಬರ್ 14 ರಾಶಿದ್. ಚೆಸ್ಟ್ ನಂಬರ್ 15 ಮೊಹಮ್ಮದ್ ಅಫ್ನಾನ್. ಚೆಸ್ಟ್ ನಂಬರ್ 15 ಮೊಹಮ್ಮದ್ ಅಫ್ನಾನ್. ಚೆಸ್ಟ್ ನಂಬರ್ 17 ಶಾಜಿಲ್. ಚೆಸ್ಟ್ ನಂಬರ್ 17 ಶಾಜಿಲ್. ಚೆಸ್ಟ್ ನಂಬರ್ 18 ಫಾಯಿಸ್. 19 ಶರಫುದ್ದೀನ್. ಚೆಸ್ಟ್ ನಂಬರ್ 19 ಶರಫುದ್ದೀನ್, ಕಿಲುರಿಯ ನಗರ ಮದ್ರಸಾ. ಚೆಸ್ಟ್ ನಂಬರ್ 21 ಮೊಹಮ್ಮದ್ ಅಬೀಲ್ ಸಹದ್. ಚೆಸ್ಟ್ ನಂಬರ್ 22 ಫರಾಜ್. ಚೆಸ್ಟ್ ನಂಬರ್ 23 ಶಾಜಿಲ್. ಶಂಶುದ್ದೀನ್. ಚೆಸ್ಟ್ ನಂಬರ್ 24. ಚೆಸ್ಟ್ ನಂಬರ್ 26 ಲಾಸ್ಟ್. ಚೆಸ್ಟ್ ನಂಬರ್ 28. ಇಲ್ಲಿ ನೆರೆದಂತಹ ಸಭಿಕರಿಗೂ ನಮ್ಮೊಂದಿಗೆ ಸಹಕರಿಸಿದ ಎಲ್ಲ ಸಹೃದಯಿ ದಾನಿಗಳಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತೇವೆ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. اللهم صل على محمد يا رب صل عليه وسلم.